ನವಚನ ಗೀಯಮಾಯೆ ನಿಜ ಚರಿತ್ರ ವೈಭವಂ ತುಮುಲಯೇಶ ಶೇಖರಂ ಪ್ರಣವಮಯ ಸ್ವರೂಪಿಣಂ ಶಿವಸುತಂದೇ ಭವದ ಭುವನ ಅಖಿಲ ಮಂಗಳ ಪ್ರದಂ. ವೀಳ್ಯದೆಲೆ ಅಡಿಕೆಯನ್ನ ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತುಳುನಾಡದ ಸಾಂಪ್ರದಾಯಿಕವಾದ ಎದುಕು ನಂಚಿನ ಪೊರ್ಲು ಮತ್ತೊರ್ಮೆಡು ತೋಜನುಂಡು ಬಚ್ಚಲೆ ಪಜ್ಜೆ ಒಂದು ಶಾಲೆ ಪದ್ಧತಿದು ಮತ್ತೊರ್ಮೆಗೆ ಎದುಕೊಂದು ಉಳ್ಳರೆ ಸೊಲ್ಮೆಲು. ಅದೇ ರೀತಿ ನಮ್ಮ ಇಂದಿನ ಸಭಾ ಕಾರ್ಯಕ್ರಮದ ದೀಪ ಪ್ರಜ್ವಲನೆಗೆ ಆಗಮಿಸಿದಂತಹ ನಮ್ಮ ಅಧ್ಯಕ್ಷರಾದಂತಹ ಶ್ರೀ ರಕ್ತೇಶ್ವರಿ ನಾಗಕನ್ನಿಕಾ ದೇವಸ್ಥಾನ ಅಂಬಾವನ ಕೃಷ್ಣನಗರ, ಇದರ ಅಧ್ಯಕ್ಷರು ಶ್ರೀಯುತ ಗೌರವಾನ್ವಿತ ಶ್ರೀ ಚಂದ್ರಕಾಂತ್ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಧರ್ಮದೀಪ ಒಕ್ಕೂಟದ ತಂಗಮಣಿ ಇವರು ವೀಳ್ಯದೆಲೆ ಅಡಿಕೆ ಮತ್ತು ಶಾಲು ನೀಡಿ ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಆಗಮಿಸಿದಂತಹ ನಮ್ಮ ಹೊಸಕೂರಲ್ ಸುದ್ದಿ ಮಾಧ್ಯಮದ ನಿರ್ದೇಶಕರಾದಂತಹ ಶ್ರೀ ವಿದ್ಯಾಧರ್ ಶೆಟ್ಟಿ ಇವರಿಗೂ ಕೂಡ ತುಂಬು ಹೃದಯದ ಒಕ್ಕೂಟದ ರಶ್ಮಿ ಇವರು ವೀಳ್ಯದೆಲೆ ಅಡಿಕೆ ಮತ್ತು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಇರುವಂತಹ ಚಪ್ಪಾಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಿಜಿಸ್ಟರ್ಡ್ ಮಂಗಳೂರು ತಾಲೂಕು ಉಳ್ಳಾಲ ವಲಯದ ಕೆರೆಬೈಲ್ ಹಾಗೂ ಕಾಪಿಕಾಡು ಕಾರ್ಯಕ್ಷೇತ್ರಗಳ ಧರ್ಮಸಾಕ್ಷಿ, ಧರ್ಮದೀಪ, ಧರ್ಮಜ್ಯೋತಿ, ಶ್ರೀರಕ್ಷಾ ಒಕ್ಕೂಟಗಳ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಸಾಧನೆಯ ವರದಿಯನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತಿದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಧರ್ಮದೇವತೆಗಳ ಅನುಗ್ರಹವನ್ನು ಬೇಡುತ್ತಾ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರ ಚರಣಾರವಿಂದಗಳಿಗೆ ವಂದಿಸುತ್ತಾ ಸ್ಥಳ ಸಾನ್ನಿಧ್ಯದ ದೈವ ದೇವರುಗಳ ಆಶೀರ್ವಾದವನ್ನು ಕೋರುತ್ತಾ ಗುರು ಹಿರಿಯರ ಕೃಪಾಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವ ಗಣ್ಯ ಅತಿಥಿ ಅಭ್ಯಾಗತರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ತಮಗೆಲ್ಲರಿಗೂ ವಂದಿಸುತ್ತಾ ಈ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇನೆ. 8 ಶತಮಾನದ ಇತಿಹಾಸದ ಧರ್ಮಸ್ಥಳದಲ್ಲಿ ಅನುಚಾನವಾಗಿ ಪಾಲಿಸಿಕೊಂಡು ಬಂದ ಚತುರ್ದಾನ ಪರಂಪರೆಯಲ್ಲಿ ಅಭಯದಾನ ಪ್ರಮುಖವಾದುದು. ಧರ್ಮದ ಸದ್ಬಳಕೆಯಾದಾಗ ಮಾನವ ಶ್ರೇಷ್ಠನಾಗುತ್ತಾನೆ. ಹಾಗೆಯೇ ಧರ್ಮದ ಪಾಲನೆ ಮಾಡಬೇಕಾದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಲಭಿಸುತ್ತದೆ. ಕೌಟುಂಬಿಕ ಸಾಮರಸ್ಯದಿಂದ ಸಮಾಜದಲ್ಲಿ ಶಾಂತಿ ನೆಲೆಯಾಗುತ್ತದೆ. ಇದು ದೇಶದ ಸಹಬಾಳ್ವೆಗೆ ನೆರವಾಗುತ್ತದೆ ಎನ್ನುವುದು ಪೂಜ್ಯರ ಆಶಯ. ಪೂಜ್ಯರ ಮುಖ್ಯ ಉದ್ದೇಶ ವಿಶ್ವಶಾಂತಿ, ಸಾಮಾಜಿಕ ಜನಕಲ್ಯಾಣ ಮತ್ತು ಸಹಜೀವನಕ್ಕಾಗಿ ತ್ಯಾಗ, ಅಹಿಂಸೆಯಂತಹ ಉದಾತ್ತ ತತ್ವಗಳ ಪ್ರಸಾರ, ಜೀವಹಿಂಸೆಯ ವಿರುದ್ಧ ಜನಜಾಗೃತಿ, ದುಶ್ಚಟಗಳ ನಿವಾರಣೆ ಪೂಜ್ಯರ ಆಶಯವಾಗಿದೆ. ಗ್ರಾಮೀಣಾಭಿವೃದ್ಧಿಯ ಚಿಂತನೆ ನಡೆಯದೆ ದೇಶದ ಪ್ರಗತಿ ಸಾಧ್ಯವಿಲ್ಲ ಎನ್ನುವುದು ಮನಗಂಡ ಪೂಜ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಹುಟ್ಟುಹಾಕಿದರು. ಈ ಯೋಜನೆ ಇಂದು ಮನೆ ಮಾತಾಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರಿಂದಲೂ ಪ್ರಶಂಸೆಗೆ ಪಾತ್ರವಾಗಿದೆ. ಸಹಕಾರ, ಸಹಬಾಳ್ವೆ, ಸಂಘಟನೆ, ಸಮೃದ್ಧಿ ಗ್ರಾಮಾಭಿವೃದ್ಧಿಯ ಮೂಲ ಮಂತ್ರ. ಇಂತಹ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಕೆರೆಬೈಲ್ ಕಾಪಿಕಾಡು ಕಾರ್ಯಕ್ಷೇತ್ರದಲ್ಲೂ ತನ್ನ ಕಾರ್ಯನಿರ್ವಹಿಸುತ್ತಿದೆ ಎನ್ನುವುದು ಸಂತೋಷದ ವಿಷಯ. ಸದ್ಯ 2 ಕಾರ್ಯಕ್ಷೇತ್ರದ ಒಟ್ಟು 4 ಒಕ್ಕೂಟಗಳಲ್ಲಿ 84 ತಂಡಗಳಲ್ಲಿ 721 ಕುಟುಂಬದ ಸದಸ್ಯರನ್ನು ಹೊಂದಿರುತ್ತದೆ. ಸದಸ್ಯರು ಒಟ್ಟು 77,62,145 ರೂಪಾಯಿಯನ್ನು ಉಳಿತಾಯ ಮಾಡಿರುತ್ತಾರೆ. ಸ್ವಸಹಾಯ ಸಂಘ ರಚನೆ 2 ಕಾರ್ಯಕ್ಷೇತ್ರಗಳಲ್ಲಿ ಈ ವರ್ಷದಲ್ಲಿ ಸುಮಾರು 10 ತಂಡಗಳು ರಚನೆಯಾಗಿ 62 ಸದಸ್ಯರನ್ನು ಸೇರ್ಪಡೆ ಮಾಡಲಾಗಿದೆ.
ಪ್ರಗತಿ ನಿಧಿ ಕಾರ್ಯಕ್ರಮ. ಯೋಜನೆಯ ಪಾಲುದಾರರಿಗೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಿರುವ ಹಣವನ್ನು ದೊರಕಿಸಿಕೊಡಲು ಮತ್ತು ಅವರಲ್ಲಿ ಉಳಿತಾಯ ಹಾಗೂ ಆರ್ಥಿಕ ವ್ಯವಹಾರದ ಶಿಸ್ತನ್ನು ಮೂಡಿಸಲು ಯೋಜನೆಯು ತನ್ನ ಸಹಾಯ ಹಸ್ತ ನೀಡಿದೆ. ಇದಕ್ಕಾಗಿ ಬ್ಯಾಂಕುಗಳಿಂದ ಸ್ವಸಹಾಯ ಸಂಘಗಳಿಗೆ ಅಗತ್ಯವಿರುವ ಆರ್ಥಿಕ ನೆರವನ್ನು ಒದಗಿಸುತ್ತಿದೆ. ಈ ವರ್ಷದ ಅವಧಿಯಲ್ಲಿ 3,55,35,586 ಮೊತ್ತದ ಸಾಲವನ್ನು ಒದಗಿಸಲಾಗಿದೆ. ಈ ಹಣವನ್ನು ಸ್ವಉದ್ಯೋಗ, ತುರ್ತು ಅಗತ್ಯ, ಶೌಚಾಲಯ ರಚನೆ, ವಿದ್ಯುತ್ ಅಳವಡಿಕೆ, ಗೃಹ ನಿರ್ಮಾಣ, ಮದುವೆ ಕಾರ್ಯ, ಮನೆ ರಿಪೇರಿ, ವಾಹನ ಖರೀದಿ, ಚಿನ್ನ ಖರೀದಿ ಇನ್ನೂ ಮುಂತಾದ ಉದ್ದೇಶಗಳಿಗೆ ವಿನಿಯೋಗಿಸಲಾಗಿದೆ. ಕೇಂದ್ರ ಸರ್ಕಾರದ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕಿನ ಆಶಯದಂತೆ ಯೋಜನೆಯು ಗ್ರಾಮಗಳ ಬಡ ಜನರಿಗೆ ಬ್ಯಾಂಕ್ ವ್ಯವಹಾರವನ್ನು ತಲುಪಿಸಲು ಬ್ಯಾಂಕುಗಳ ಸೇವಾ ಪ್ರತಿನಿಧಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದೆ. ಯೋಜನೆಯ ಸದಸ್ಯರ ಉಳಿತಾಯವನ್ನು ಬ್ಯಾಂಕಿಗೆ ಮುಟ್ಟಿಸುವುದಲ್ಲದೆ ಸಾಲವನ್ನು ಜನರಿಗೆ ತಲುಪಿಸುತ್ತಿದೆ. ವ್ಯವಹಾರದಲ್ಲಿ ಉಂಟಾಗುವ ಮೋಸವನ್ನು ತಪ್ಪಿಸಲು ಇಲ್ಲಿನ ಎಲ್ಲ ಸ್ವಸಹಾಯ ಸಂಘಗಳಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ನೀಡಲಾಗಿದೆ. ಸದ್ರಿ ವಿಜಯ ಬ್ಯಾಂಕಿನೊಂದಿಗೆ ನಾವು ವ್ಯವಹರಿಸುತ್ತಿದ್ದೇವೆ. ಶ್ರೇಣೀಕರಣ. ಸಂಘಗಳಿಗೆ ಆರ್ಥಿಕ ನೆರವನ್ನು ನೀಡಲು ಸಂಘಗಳು ಉತ್ತಮ ಶ್ರೇಣಿಯನ್ನು ಹೊಂದಿರುವುದು ಅಗತ್ಯ. ಪೂರ್ಣ ವ್ಯವಹಾರವನ್ನು ಕಂಪ್ಯೂಟರೀಕೃತಗೊಳಿಸಿ ತಂಡಗಳಿಗೆ ಆಟೋಮ್ಯಾಟಿಕ್ ಶ್ರೇಣೀಕರಣವನ್ನು ನೀಡಲಾಗುತ್ತಿದೆ. ಒಟ್ಟು 84 ತಂಡಗಳಲ್ಲಿ 82 ತಂಡಗಳು ಎ ಬಿ ಶ್ರೇಣಿಯನ್ನು ಪಡೆದಿದ್ದು ಉತ್ತಮವಾಗಿ ವ್ಯವಹರಿಸುತ್ತಿದೆ. ಸ್ವಉದ್ಯೋಗ ಹಾಗೂ ತರಬೇತಿ ಕಾರ್ಯಕ್ರಮ. ಕಳೆದ ಅವಧಿಯಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರಿಗೆ ತಾರಸಿಯಲ್ಲಿ ತರಕಾರಿ ಕೃಷಿ ಹಾಗೂ ಫಿನೈಲ್ ತಯಾರಿಯ ಬಗ್ಗೆ ಪ್ರಾತ್ಯಕ್ಷಿಕ ತರಬೇತಿಯನ್ನು ನೀಡಲಾಯಿತು. ಶ್ರದ್ಧಾ ಕೇಂದ್ರಗಳ ಸ್ವಚ್ಛತೆ. ಶ್ರದ್ಧಾ ಕೇಂದ್ರಗಳ ಸ್ವಚ್ಛತಾ ಕಾರ್ಯಕ್ರಮದಡಿಯಲ್ಲಿ ಕುತ್ತಾರು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮ. ಪಾಲುದಾರ ಕುಟುಂಬದ ಆರೋಗ್ಯ ಸಮಸ್ಯೆಗೆ ಸ್ಪಂದನೆ ನೀಡುವ ಸಲುವಾಗಿ ಸಂಪೂರ್ಣ ಸುರಕ್ಷಾ ನೋಂದಾವಣೆ ಪ್ರತಿ ವರ್ಷ ನಡೆಯುತ್ತಿದೆ. ಸದ್ರಿ ವರ್ಷದಲ್ಲಿ 242 ಕುಟುಂಬಗಳಿಗೆ ಸುರಕ್ಷಾ ನೋಂದಾವಣೆ ಮಾಡಿದ್ದು 829 ಸದಸ್ಯರನ್ನು ನೋಂದಾಯಿಸಲಾಗಿದೆ. ಸದ್ರಿ ವರ್ಷದಲ್ಲಿ ಒಟ್ಟು 22 ಕುಟುಂಬಗಳಿಗೆ 2,96,000 ಮೊತ್ತದ ಸೌಲಭ್ಯವನ್ನು ಒದಗಿಸಲಾಗಿದೆ. ಪರ್ಯಾಯ ಇಂಧನ ಕಾರ್ಯಕ್ರಮ. ವಿಶೇಷವಾಗಿ ಸೋಲಾರ್ ದೀಪ ಹಾಗೂ ಸೋಲಾರ್ ಬಿಸಿನೀರಿನ ಘಟಕವನ್ನು 10 ಕುಟುಂಬಗಳಲ್ಲಿ ಈ ವರ್ಷದಲ್ಲಿ ಅಳವಡಿಸಲಾಗಿದೆ ಹಾಗೂ 1 ಕುಟುಂಬದಲ್ಲಿ ಸ್ವಗೃಹ ಕಾರ್ಯಕ್ರಮದಡಿಯಲ್ಲಿ ಗೃಹ ನಿರ್ಮಾಣವಾಗಿದೆ. ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮ. ಯೋಜನೆಯ ಪಾಲುದಾರ ಕುಟುಂಬಗಳ ಮಕ್ಕಳಿಗೆ ತಾಂತ್ರಿಕ ಹಾಗೂ ವೃತ್ತಿಪರ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈವರೆಗೆ 18 ಕುಟುಂಬಗಳು ಸುಜ್ಞಾನ ನಿಧಿ ಶಿಷ್ಯವೇತನ ಪಡೆದಿದ್ದು ಇದೀಗ 3 ಕುಟುಂಬಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಪ್ರತಿ ತಿಂಗಳು ಲಭಿಸುತ್ತಿದೆ. ಮಾಶಾಸನ ಕಾರ್ಯಕ್ರಮ. ಯೋಜನೆಯ ನಿರ್ಗತಿಕ ಕುಟುಂಬಗಳಿಗೆ ಮಾಶಾಸನ ನೀಡುವ ಅನುಷ್ಠಾನವನ್ನು ಮಾಡಲಾಗುತ್ತಿದ್ದು ಸದ್ರಿ 2 ಕಾರ್ಯಕ್ಷೇತ್ರಗಳಲ್ಲಿ 4 ಕುಟುಂಬಗಳಿಗೆ ತಿಂಗಳಿಗೆ ತಲಾ 750ರಂತೆ ಮಾಶಾಸನ ಒದಗಿಸಲಾಗುತ್ತಿದೆ. ನಿರಂತರ ಪತ್ರಿಕೆ. ಯೋಜನೆಯ ಮಾಹಿತಿಯನ್ನೊಳಗೊಂಡ ನಿರಂತರ ಮಾಸಪತ್ರಿಕೆಯನ್ನು 2 ಕಾರ್ಯಕ್ಷೇತ್ರಗಳಲ್ಲಿ ಒಟ್ಟು 168 ಕುಟುಂಬಗಳಲ್ಲಿ ಚಂದಾದಾರರಾಗಿರುತ್ತಾರೆ. ಜೀವನ ಮಧುರ ಕಾರ್ಯಕ್ರಮ. ತಂಡದಲ್ಲಿ ಇರುವ ಎಲ್ಲ ಪಾಲಿಸಿದಾರರಿಗೂ 100% ನವೀಕರಣವನ್ನು ಮಾಡಲಾಗಿದೆ. ಅಟಲ್ ಪಿಂಚಣಿ ಕಾರ್ಯಕ್ರಮ. ಅಸಂಘಟಿತ ಕ್ಷೇತ್ರದ ಜನರಿಗೆ ನಿವೃತ್ತಿ ವೇತನ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಕಾರ್ಯಕ್ರಮವನ್ನು ಸುಮಾರು 11 ಕುಟುಂಬಗಳಿಗೆ APY ಹಾಗೂ 18 ಕುಟುಂಬಗಳಿಗೆ NPS ಕಾರ್ಯಕ್ರಮವನ್ನು ನವೀಕರಿಸಲಾಗಿದೆ. ಜನಜಾಗೃತಿ ಕಾರ್ಯಕ್ರಮದ ಮುಖಾಂತರ ಕಾವೂರಿನಲ್ಲಿ ನಡೆದ ಮಧ್ಯವರ್ಜನ ಶಿಬಿರಕ್ಕೆ ಒಬ್ಬ ಶಿಬಿರಾರ್ಥಿಯನ್ನು ಸೇರಿಸಿ ಪಾನಮುಕ್ತರನ್ನಾಗಿ ಮಾಡಲಾಗಿದೆ. ಸಾಲ ಪಡೆದ ಸದಸ್ಯರ ಸಾಲದ ಮೊತ್ತಕ್ಕೆ ಜೀವ ಭದ್ರತಾ ವಿಮೆಯನ್ನು ಮಾಡಿಸಲಾಗಿದ್ದು ಸದಸ್ಯರು ಅಥವಾ ಸಾಲ ವಿನಿಯೋಗದಾರರು ಮರಣ ಹೊಂದಿದರೆ ಅವರ ಸಾಲದ ಮೊತ್ತವನ್ನು ಜೀವ ಭದ್ರತಾ ವಿಮೆಯ ಮುಖಾಂತರ ಭರಿಸಲಾಗುತ್ತದೆ. ಹಾದಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇಟ್ಟಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ವಂದಿಸುತ್ತಾ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಪುತಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿದ ಹಾಗೆ ಸರ್ವರಿಗೂ ಶುಭವನ್ನೇ, ಸರ್ವರಿಗೂ ಮಂಗಳವನ್ನೇ, ಸರ್ವರಿಗೂ ಆರೋಗ್ಯ ಭಾಗ್ಯ ಧನ ಸಂಪತ್ತನ್ನು ಕರುಣಿಸುವಂತಹ ಪರಮ ಪೂಜ್ಯ ಪರಮ ಪವಿತ್ರ ಪರಮಾತ್ಮನ ಪ್ರತೀಕವೇ
ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ದೀಪ ಪ್ರಜ್ವಲನ ಮಾಡುವ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆ. ಈ ಒಂದು ಶುಭ ಸಮಾರಂಭದ ಅತಿಥಿ ಅಭ್ಯಾಗತರಲ್ಲಿ ಓರ್ವರಾದಂತಹ ಸನ್ಮಾನ್ಯ ಶ್ರೀ ಉಮರಬ್ಬ ಯೋಜನಾ ಅಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು, ಇವರಿಗೆ ಈಗಾಗಲೇ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಇವರನ್ನ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಊಟಗಳ ಪದಾಧಿಕಾರಿಗಳ ಜವಾಬ್ದಾರಿ ಹಸ್ತಾಂತರ ಸಮಾರಂಭದ ಉದ್ಘಾಟನೆ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಅಧ್ಯಕ್ಷರು, ಶ್ರೀ ರಕ್ತೇಶ್ವರಿ ನಾಗಕನ್ನಿಕಾ ದೇವಸ್ಥಾನ ಅಂಬಾವನ ಕೃಷ್ಣನಗರ ತುಕೋಟು, ಹಾಗೆಯೇ ಎಲ್ಲ ಅತಿಥಿ ಅಭ್ಯಾಗತರ ದಿವ್ಯ ಹಸ್ತದಲ್ಲಿ ವಂದನೀಯ ಫಾದರ್ ಸ್ಟ್ಯಾನಿ ಫಿಂಟೋ, ಸಹಾಯಕ ಧರ್ಮದ ಗುರುಗಳು ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರ ಪೆರ್ಮನೂರು, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ದೀಪವನ್ನು ಬೆಳಗಿಸುವ ಮೂಲಕ ಒಕ್ಕೂಟಗಳ ಪದಾಧಿಕಾರಿ ವ್ಯವಸ್ಥೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇವತ್ತು ನಾವು ಗಮನಿಸಿರಬಹುದು, ಸರ್ಕಾರ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ, ಅದಕ್ಕಿಂತಲೂ ಮಿಗಿಲಾದ ಕಾರ್ಯಕ್ರಮಗಳನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು NGO ಸಂಸ್ಥೆಗಳಾಗಿ ಇವತ್ತು ಅನುಷ್ಠಾನ ಮಾಡುವಂತ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕಳೆದ 2 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಬರಗಾಲ ಪೀಡಿತವಾದಂತಹ ಜಿಲ್ಲೆಗಳಲ್ಲಿ, ಬರಗಾಲ ಪೀಡಿತವಾದಂತಹ ತಾಲೂಕುಗಳಲ್ಲಿ ಎಲ್ಲಿಯೆಲ್ಲ ನೀರಿಗೆ ಬಹಳಷ್ಟು ಹಾಹಾಕಾರವಾದಂತಹ ಪ್ರದೇಶಗಳಿದೆ, ಅಲ್ಲಿ ಎಲ್ಲ ನೀರಿಗೆ ಪೂರಕವಾಗಿ ಇವತ್ತು ಸುಮಾರು 250 ಕೆರೆಗಳನ್ನು ನಾವು ಅಭಿವೃದ್ಧಿ ಮಾಡಿಸುವುದರ ಮುಖಾಂತರ ಕೃಷಿಗೆ ಅಥವಾ ಕುಡಿಯುವ ನೀರಿಗೆ ಯೋಗ್ಯವಾದಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳುವಲ್ಲಿ ನಾವು ಖಂಡಿತ ಯಶಸ್ವಿಯಾಗಿದೆ. ಸುಮಾರು 20 ಕೋಟಿ ರೂಪಾಯಿಯ ಒಂದು ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಎಷ್ಟೋ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲದಂತಹ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕುಡಿಯುವಂತ ನೀರನ್ನು ಕೊಡುವಂತ ಒಂದು ಸಂಕಲ್ಪ ಮಾಡ್ತದೆ ಅಂತ ಹೇಳಿದ್ರೆ ಅದು ಬಹಳಷ್ಟು ಉತ್ತಮವಾದಂತ ಕಾರ್ಯಕ್ರಮ. ಇವತ್ತು ಬಹಳಷ್ಟು ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನೀರಿನ ಸಮಸ್ಯೆಗಳಿದೆ ಅಂತ ಹೇಳಿ. ಸರ್ಕಾರ ಕೂಡ ಬಹಳಷ್ಟು ಕಡೆಯಲ್ಲಿ ಎಷ್ಟೇ ದುಡ್ಡುಗಳನ್ನು ಹಾಕಿದ್ರು ಕೂಡ ಆ ಒಂದು ಯಶಸ್ವಿಯಾದಂತಹ ಒಂದು ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತಾ ಇಲ್ಲ. ಅಂತದ್ರಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪೂಜ್ಯರ ನೇತೃತ್ವದಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಎಲ್ಲೆಲ್ಲ ನೀರಿನ ಆಕಾರ ಇದೆ ಅಲ್ಲೆಲ್ಲ ನೀರಿನ ಕೆರೆಗಳ ಅಭಿವೃದ್ಧಿ ಮಾಡುವುದರ ಮುಖಾಂತರ ನೀರನ್ನು ವ್ಯವಸ್ಥಿತವಾಗಿ ಕೊಡುವಂತ ಕೆಲಸಗಳು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರ ಜೊತೆಯಲ್ಲಿ ಶುದ್ಧ ಕುಡಿಯುವ ಘಟಕಗಳು ಸುಮಾರು 1,000 ಘಟಕಗಳನ್ನು ನಾವು ಇಡೀ ರಾಜ್ಯಾದ್ಯಂತ ನಿರ್ಮಾಣ ಮಾಡುವುದರ ಮುಖಾಂತರ ಫ್ಲೋರೈಡ್ ಯುಕ್ತವಾದಂತಹ, ಎಲ್ಲಿ ಫ್ಲೋರೈಡ್ಗಳಿದೆ ಅಲ್ಲಿ ಫ್ಲೋರೈಡ್ ಇಲ್ಲದೆ ಅವರು ನೀರು ಸೇವಿಸಿ ಮಾಡಬೇಕು. ಎಷ್ಟೋ ಜನ ಇವತ್ತು ಅಂಗವಿಕಲರಾಗ್ತಾರೆ ಫ್ಲೋರೈಡ್ ನೀರಿನಿಂದಾಗಿ, ಅಥವಾ ಬೇರೆ ಬೇರೆ ರೀತಿಯ ಕಾಯಿಲೆಗಳಿಗೆ ತೊಂದರೆ ಆಗ್ತದೆ. ಇದನ್ನು ದೂರ ಮಾಡಿಕೊಂಡು ಅವರಿಗೆ ಶುದ್ಧವಾದಂತಹ ಕುಡಿಯುವ ನೀರನ್ನು ಕೊಡಬೇಕೆನ್ನುವಂತ ಶುದ್ಧ ಗಂಗಾ ಘಟಕವನ್ನು ಸುಮಾರು 1,000 ಘಟಕಗಳನ್ನು ಮಾಡುವುದರ ಮುಖಾಂತರ ಅಲ್ಲಿ ಶುದ್ಧ ಕುಡಿಯುವ ನೀರನ್ನು ಕೊಡುವಂತ ಕೆಲಸಗಳನ್ನು ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗಿದೆ. ನಾವೆಲ್ಲರೂ ಗಮನಿಸಬೇಕು, ಕೇವಲ ಸಂಘ ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ ವ್ಯವಹಾರಗಳನ್ನು ಮಾಡೋದ್ರ ಜೊತೆಯಲ್ಲಿ ನಾವು ಪರಸ್ಪರ ಸಹಭಾಗಿತ್ವವನ್ನು, ಪರಸ್ಪರ ಸಹಕಾರ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಸಂಘಟನೆ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಕಾರ್ಯಕ್ರಮ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಇವತ್ತು ರೂಪಿಸಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯತೆ ಆಗಿದೆ. ಕೇವಲ ನಾವೆಲ್ಲೋ ಇವತ್ತು ಭಾವಿಸಿ ಮಾಡ್ತೇವೆ, ನಾವು ಇವತ್ತು ಬಹಳಷ್ಟು ಕಡೆಯಲ್ಲಿ ನೋಡಿದ್ದೇವೆ, ಎಲ್ಲ ಕಡೆಯಲ್ಲೂ ವಸ್ತುಗಳಿಗೆ ರೇಟ್ ಜಾಸ್ತಿ ಆಗ್ತದೆ. ಆದ್ರೆ ಮನುಷ್ಯ ದುಡಿಯುವಂತ ಇದೆ ಕೂಲಿಯ ರೇಟ್ಗಳು ಜಾಸ್ತಿ ಆಗ್ತಾ ಇಲ್ಲ. ಅವ್ರಿಗೆ ಎಷ್ಟಿರುತ್ತೆ ಅಷ್ಟೇ, 500 ರೂಪಾಯಿ ಅಂದ್ರೆ 500 ರೂಪಾಯಿ, 600 ರೂಪಾಯಿ ಅಂದ್ರೆ 600 ರೂಪಾಯಿ, ಅದು ಹೆಚ್ಚುವರಿ ಆಗುದಿಲ್ಲ. ಆದ್ರೆ ಅಕ್ಕಿಗೆ 30 ರೂಪಾಯಿ ಇದ್ದದ್ದು 50 ರೂಪಾಯಿ ಆಗ್ತದೆ, ತರಕಾರಿಗೆ 50 ರೂಪಾಯಿ ಇದ್ದ 60 ರೂಪಾಯಿ ಆಗ್ತದೆ, ಎಲ್ಲವೂ ಆಗ್ತದೆ. ಮನುಷ್ಯ ದುಡಿಯುವಂತ ವ್ಯಕ್ತಿಗೆ ಅವನ ಕೂಲಿಯ ಇದರಲ್ಲಿ ಜಾಸ್ತಿ ಆಗುದಿಲ್ಲ. ಆಗಿರುವಾಗ ಇವತ್ತಿನ ಜಾಯಮಾನದಲ್ಲಿ ಒಬ್ಬ ವ್ಯಕ್ತಿ ದುಡಿದುಕೊಂಡು ಜೀವನ ಮಾಡ್ಲಿಕ್ಕೆ ಖಂಡಿತ ಬಹಳಷ್ಟು ಕಷ್ಟ. ಆ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತ ಹೇಳಿದ್ರೆ ನಮ್ಮ ಗಂಡನಿಗಾಗಿರ್ಬೋದು ಅಥವಾ ನಮ್ಮ ಮಕ್ಕಳಿಗಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರಿಗಾಗಿರ್ಬೋದು, ಹೆಗಲಿಗೆ ಹೆಗಲು ಕೊಟ್ಟು ನಾವು ಸಹಕಾರವನ್ನು ಕೊಟ್ಟರೆ ಮಾತ್ರ ಜೀವನ ನಿರ್ವಹಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಆ ದಿಸೆಯಲ್ಲಿ ನಾವೆಲ್ಲರೂ ಮಹಿಳೆಯರು ಕೂಡ ಈ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ನಾವು ಕೇವಲ 4 ಗೋಡೆಯ ಮಧ್ಯದಲ್ಲಿ ಸೀಮಿತವಾಗಿದ್ದುಕೊಂಡ್ರೆ ಇವತ್ತು ಬದುಕನ್ನು ಯಶಸ್ವಿ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗಿರುವಾಗ ನಾವು ಗಮನಿಸಬಹುದು, ಇವತ್ತು ಒಂದು ಶಾಲೆಗೆ LKG UKG ಶಾಲೆಗೆ ಸೇರಿಸಬೇಕು ಅಂತ ಹೇಳಿದ್ರೆ ಮಿನಿಮಮ್ 50 ರಿಂದ 1 ಲಕ್ಷ ರೂಪಾಯಿ ಬೇಕು.
ನಾವು ದುಡಿದಲ್ಲಿ 1 ಲಕ್ಷ ರೂಪಾಯಿಯಲ್ಲಿ ಇವತ್ತು ಶಾಲೆಗೆ ಮಕ್ಕಳನ್ನು ಸೇರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಾವು ಶಾಲೆಗೆ ಮಕ್ಕಳನ್ನು ಸೇರಿಸಿಕೊಳ್ಳುವಂತಲ್ಲಿ ಕೆಲವು ಪ್ರತಿಷ್ಠೆಗಳಿದೆ. ಸಾಲ ಮಾಡಿ ಆದ್ರೂ ಕೂಡ ನಾವು ಇಂತಹ ಶಾಲೆಗೆ ಸೇರಿಸಿಕೊಳ್ಬೇಕೆನ್ನುವಂತ ಭಾವನೆಗಳಿದೆ. ಖಂಡಿತ ಈ ಒಂದು ವ್ಯವಸ್ಥೆಗಳನ್ನು ನಾವು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಶೈಲಿಯ ವ್ಯವಸ್ಥೆಗಳು ಹೇಗಿದೆ ಅನ್ನುವಂಥದ್ದು ನಾವು ಇವತ್ತು ಗಮನಿಸಬೇಕಾಗ್ತದೆ. ಅದಕ್ಕೆ ಪೂರಕವಾಗಿ ಮಹಿಳೆಯರು ಮನೆಗಳಲ್ಲೇ ಸ್ವಉದ್ಯೋಗದ ಬಗ್ಗೆ ಅಥವಾ ಸ್ವಂತ ಉದ್ಯೋಗ ಕೈಗೊಳ್ಳುವಂತ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಅದಕ್ಕೆ ಕಳೆದ 2 ವರ್ಷಗಳಿಂದ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸ್ವಉದ್ಯೋಗಗಳಿಗೆ ಹೆಚ್ಚಿನ ಪ್ರೇರಣೆ ಕೊಡುವಂತ ಒಂದು ತರಬೇತಿಗಳನ್ನಾಗಿರ್ಬೋದು, ಅದಕ್ಕೆ ಪ್ರೋತ್ಸಾಹಗಳನ್ನು ಕೊಡುವಂತದ್ದಾಗಿರ್ಬೋದು. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತ ಕೆಲಸಗಳನ್ನು ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗಿದೆ. ಇವತ್ತು ಎಲ್ಲ ಕಡೆಯಲ್ಲಿ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಬ್ಯೂಟಿಷಿಯನ್ ಆಗಿರ್ಬೋದು, ಟೈಲರಿಂಗ್ ಘಟಕ ಆಗಿರ್ಬೋದು, ಅಥವಾ ಖರೀದ ತಿಂಡಿಗಳಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಭಾಗಗಳಲ್ಲಿ ನಾವು ಇವತ್ತು ಜನರಿಗೆ ಒಂದು ಬದುಕನ್ನು ಹೇಗೆ ಬದುಕಬೇಕು, ಅದಕ್ಕೆ ಪೂರಕವಾಗಿ ನಾವೇ ಸ್ವತಃ ಬದುಕುವಂತ ಕಲೆಗಳನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತಯಾರಿಗೊಳಿಸಿ ಆ ಮುಖಾಂತರ ಅವರಿಗೆ ಸೌಲಭ್ಯವನ್ನು ಒದಗಿಸಿಕೊಡುವಂತ ಕೆಲಸಗಳು ಇವತ್ತು ಮಾಡಲಿಕ್ಕಿದ್ದೇವೆ. ಹಾಗಿರುವಾಗ ಈ ಬಗ್ಗೆ ನೀವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಜೀವನ ಶೈಲಿಗೆ ಪೂರಕವಾಗಿ ನಿರ್ವಹಣೆ ಮಾಡುವಂತ ಕಾರ್ಯಕ್ರಮಗಳಿಗೆ ಅನುಷ್ಠಾನ ಮಾಡುವಂತ ಕೆಲಸಗಳನ್ನು ಮಾಡುವುದರ ಜೊತೆಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸಗಳು ಇವತ್ತು ಆಗಬೇಕು. ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕ ಮಟ್ಟದಲ್ಲಿ ಮಾತ್ರ ನಾವು ಅಭಿವೃದ್ಧಿ ಹೊಂದಿದ್ರೆ ಸಾಲದು, ಅದರ ಜೊತೆಯಲ್ಲಿ ಧಾರ್ಮಿಕ ವಿಭಾಗಗಳಲ್ಲಿ ಕೂಡ ನಾವು ಹೆಚ್ಚು ಅಭಿವೃದ್ಧಿ ಪಡಿಸುವಂತ ಕೆಲಸಗಳು ಆಗಬೇಕು. ಆ ದಿಶೆಯಲ್ಲಿ ಎಷ್ಟೋ ಜನರು ಇವತ್ತು ನಾವು ಗಮನಿಸಬಹುದು, ಮನೆಗಳಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಮಾಡಬೇಕು ಎನ್ನುವಂತ ಮನಸ್ಸಿದೆ, ಆದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಸಂದರ್ಭದಲ್ಲಿ ಅದಕ್ಕೆ ಹಣಕಾಸಿನ ವ್ಯವಸ್ಥೆಗಳು ಬೇಕು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಖಂಡಿತ ಇರ್ತದೆ. ಆ ಸಂದರ್ಭದಲ್ಲಿ ಮನಸ್ಥಿತಿಯನ್ನು ಪೂರೈಸಿಕೊಳ್ಳಿಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ಇಂತಹ ಸಾಮೂಹಿಕ ಕಾರ್ಯಕ್ರಮಗಳನ್ನು ಶ್ರೀ ಕ್ಷೇತ್ರದ ಮುಖಾಂತರ ನಾವು ಒದಗಿಸಿದ್ರ ಜೊತೆಯಲ್ಲಿ ಎಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸಬೇಕು, ಎಲ್ಲರೂ ಕೂಡ ಧಾರ್ಮಿಕ ವಿಧಿವಿಧಾನಗಳನ್ನು ಸ್ವಂತ ಇದರಲ್ಲಿ ನಿರ್ವಹಣೆ ಮಾಡಿಕೊಳ್ಳುವಂತ ಶಕ್ತಿ ಬರಬೇಕೆನ್ನುವಂತ ಉದ್ದೇಶಕ್ಕೆ ನಾವು ನಮ್ಮ ಕೈಯಿಲ್ಲಾದಷ್ಟು ದುಡ್ಡನ್ನು ಕೊಟ್ಟು ನಾವು ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಿಕೊಂಡಾಗ ದೇವರ ಕೃಪೆಗೆ ಪಾತ್ರರಾಗುವಂತ ಕೆಲಸಗಳು ಖಂಡಿತ ಆಗ್ತದೆ. ಆ ದಿಸೆಯಲ್ಲಿ ಇವತ್ತು ಶ್ರೀ ಕ್ಷೇತ್ರದ ಮುಖಾಂತರ ಇವತ್ತು ನಾವು ವಿವಿಧ ಪ್ರದೇಶಗಳಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಜನರಲ್ಲಿ ಧಾರ್ಮಿಕ ಭಾವನೆಯನ್ನು ಹೆಚ್ಚಿಸುವುದರ ಮುಖಾಂತರ ದೇವರಲ್ಲಿ ಭಯ ಭಕ್ತಿಯನ್ನು ರೂಪಿಸಿಕೊಳ್ಳುವಂತ ಕೆಲಸ ಆಗ್ಬೇಕು. ನಾವು ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೆ ದೇವರಲ್ಲಿ ಭಯ ಮತ್ತು ಭಕ್ತಿ ಇದ್ರೆ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಕೇವಲ ನಾವು ಪೂಜೆ ಮಾಡಿಕೊಂಡ್ರೆ ಪೂಜೆಯಲ್ಲಿ ನಾವು ದೇವರು ಒಲಿಯುವಂಥದ್ದು ಆಗುದಿಲ್ಲ. ನಮ್ಮಲ್ಲಿ ಎಷ್ಟು ಭಯ ಇದೆ, ಭಕ್ತಿ ಇದೆ, ಆ ಭಕ್ತಿ ಭಾವನದಿಂದ ನಾವು ಯಾವಾಗ ಪೂಜೆಯನ್ನು ಮಾಡ್ಕೊಳ್ತೇವೆ ಅವತ್ತು ಖಂಡಿತ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಭಯ ಭಕ್ತಿಯನ್ನು ರೂಪಿಸಿಕೊಳ್ಳುವಂತ ಒಂದು ವ್ಯವಸ್ಥೆ ಇವತ್ತು ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದ ಮುಖಾಂತರ ನಾವು ಇವತ್ತು ಅನುಷ್ಠಾನ ಮಾಡುವಂತ ಕೆಲಸಗಳು ಖಂಡಿತ ಆಗಿದೆ. ಆ ದಿಸೆಯಲ್ಲಿ ನೀವೆಲ್ಲರೂ ಈ ಬಗ್ಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಥವಾ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಲ್ಲಿ ಸಹಕಾರ ಕೊಡುವಂತ ಕೆಲಸಗಳು ಖಂಡಿತ ಆಗಬೇಕು. ಆ ದಿಸೆಯಲ್ಲಿ ನೀವೆಲ್ಲರೂ ಪ್ರಯತ್ನಿಸಿಕೊಳ್ಳುವಂತ ಕೆಲಸಗಳು ಮಾಡಬೇಕು ಅಂತ ಈ ಸಂದರ್ಭ ಹೇಳುತ್ತಾ, ಇನ್ನು ವಿಶೇಷವಾಗಿ ಇವತ್ತು ಪದಗ್ರಹಣ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕಿದ್ದೇವೆ. ಕಳೆದ 2 ವರ್ಷಗಳಲ್ಲಿ ಏನು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿಕೊಂಡು ಯಶಸ್ವಿಯಾಗಿ ರೂಪಿಸಿಕೊಂಡು ಇನ್ನು ಮುಂದಿನ ದಿನಗಳಲ್ಲಿ 3 ವರ್ಷದಲ್ಲಿ ಹೊಸತಾಗಿ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾವು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ನೀಡುವುದರ ಮುಖಾಂತರ ನಾವು ಇವತ್ತು ಜವಾಬ್ದಾರಿಯನ್ನು ಕೊಡುವಂತ ಕೆಲಸಗಳನ್ನು ಮಾಡಲಿಕ್ಕಿದ್ದೇವೆ. ನಾವು ಇವತ್ತು ಹಿಂದಿನ ಕಾಲದಲ್ಲಿ ಗಮನಿಸಬಹುದು, ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ರಣವೀಲ್ಯವನ್ನು ಕೊಡುವುದರ ಮುಖಾಂತರ ಯುದ್ಧದಲ್ಲಿ ಜಯಿಸಿ ಬನ್ನಿ ಅಂತ ಇಲ್ಲಿ ಆಶೀರ್ವಾದ ಮಾಡಿಕೊಂಡು ಕಳಿಸ್ತೇವೆ. ಅಂದ್ರೆ ಅಷ್ಟು ಮಹತ್ವ ಇದೆ ಆ ವೀಳ್ಯದೆಲೆ ಮತ್ತು ಇದಕ್ಕೆ ಅಷ್ಟು ಮಹತ್ವ ಇದೆ. ಇಂದಿನ ಕಾಲದಲ್ಲಿ ಯಾವುದೇ ಒಂದು ಸಂಬಂಧಗಳನ್ನು ಮಾಡಿಕೊಳ್ಬೇಕಾದ್ರೆ ವೀಳ್ಯದೆಲೆ ಮಧ್ಯದಲ್ಲಿ ಇಟ್ಟುಕೊಂಡು ನಾವು ಸಂಬಂಧವನ್ನು ಕುಡಿಸಿಕೊಳ್ಳುವಂಥದ್ದಾಗ್ಬೋದು, ಅಥವಾ ಯಾವುದೇ ನ್ಯಾಯ ಪಂಚಾಯತಿಗಳನ್ನು ಮಾಡಬೇಕಾದ್ರೆ ವೀಳ್ಯದೆಲೆಯನ್ನು ಇಟ್ಟುಕೊಂಡು ನಾವು ನ್ಯಾಯ ಪಂಚಾಯತಿಗೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ. ಆದ್ರೆ ಅಷ್ಟು ಮಹತ್ವ ಇತ್ತು ಆ ವೀಳ್ಯದೆಲೆ ಮತ್ತು ಅಡಿಕೆಗಳಿಗೆ. ಅಂತ ಒಂದು ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಾವು ಅಧಿಕಾರವನ್ನು ಹಸ್ತಾಂತರ ಮಾಡುವಂತ ಕಾರ್ಯಕ್ರಮಗಳಿದೆ. ಮುಂದಿನ 2-3 ವರ್ಷಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಯೋಜನೆಯ ನಿಯಮಾವಳಿಗಳನ್ನು ರೂಪಿಸಿಕೊಂಡು ನಾವು ಕರ್ತವ್ಯವನ್ನು ನಿರ್ವಹಿಸುತ್ತೇವೆ ಎನ್ನುವಂತಹ ಪ್ರತಿಜ್ಞೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಸಂಕಲ್ಪವನ್ನು ಮಾಡೋದ್ರ ಮುಖಾಂತರ ಜವಾಬ್ದಾರಿಯನ್ನು ಪಡ್ಕೊಳ್ಳುವಂತ ಕೆಲಸಗಳು ಮಾಡಲಿಕ್ಕಿದ್ದೇವೆ. ಆದ ಕಾರಣ ಇವತ್ತು ನಾವು ವೀಳ್ಯದೆಲೆ ಕೊಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಂದಿನ ನಿಮ್ಮ ಜವಾಬ್ದಾರಿಯುತವಾಗಿ ಬರುವಂತ 25 ಸಂಘಗಳೇನಿದೆ ಆ 25 ಸಂಘಗಳಿಗೆ ಯಾವುದೇ ಸಮಸ್ಯೆಗಳು ಬರದೆ ಯೋಜನೆಯ ಕಾರ್ಯಕ್ರಮಗಳನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ, ಜನರಿಗೆ ನಾವು ಮುಟ್ಟಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ, ಅವರಲ್ಲಿ ಬರುವಂತ ಸಮಸ್ಯೆಗಳಿಗೆ ನಾವು ನೇರವಾಗಿ ಸ್ಪಂದಿಸಿಕೊಳ್ತೇವೆ ಎನ್ನುವಂತಹ ಒಂದು ದೃಢ ಸಂಕಲ್ಪದೊಂದಿಗೆ ವೀಳ್ಯದೆಲೆಯಲ್ಲಿ ನಾವು ಸಂಕಲ್ಪವನ್ನು ಮಾಡಿಕೊಂಡು ಇವತ್ತು ಜವಾಬ್ದಾರಿಯನ್ನು ಪಡ್ಕೊಳ್ಳುವಂತ ಕೆಲಸಗಳನ್ನು ಮಾಡಲಿಕ್ಕಿದ್ದೇವೆ. ಆ ಜವಾಬ್ದಾರಿಯನ್ನು ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಸಾಧನೆಗಳು ಆಗಲಿ, ಈ ಪ್ರದೇಶದಲ್ಲಿ ಇನ್ನಷ್ಟು ಯೋಜನೆಯ ಕಾರ್ಯಕ್ರಮಗಳು
ಮೂಡಿ ಬರಲಿ, ಹೊಸ ಹೊಸ ಕಾರ್ಯಕ್ರಮಗಳನ್ನು ಮಾಡುವಂಥದಕ್ಕೆ ಸಹಕಾರಿಯಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು 4-5 ಒಕ್ಕೂಟಗಳು ಏನು ಇವತ್ತು ಧರ್ಮಸಾಕ್ಷಿ ಒಕ್ಕೂಟ, ಧರ್ಮದೀಪ ಒಕ್ಕೂಟ, ಶ್ರೀರಕ್ಷಾ ಒಕ್ಕೂಟ, ಶ್ರೀ ಧರ್ಮಜ್ಯೋತಿ ಒಕ್ಕೂಟ, ಈ 4 ಒಕ್ಕೂಟಗಳು ಧರ್ಮದ ಅಡಿಯಲ್ಲಿದೆ. ಇದು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಲಿ. ಪೂಜ್ಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ. ಸೇವಾ ಪರಿಷ್ಠಾನ ತೊಕ್ಕೊಟ್ಟು ಇದರ ಆಂಬ್ಯುಲೆನ್ಸ್ ಸಂಚಾಲಕರಾಗಿ ಸಾಮಾಜಿಕ ಹಾಗೂ ಧಾರ್ಮಿಕ ಸೇವೆಯನ್ನು ಸಲ್ಲಿಸಿದ್ದು, ಪ್ರಶಸ್ತ ಶಬರಿಜ್ಯೋತಿ ಸಂಘದ ಅಧ್ಯಕ್ಷರಾಗಿ, ಧರ್ಮ ಸಾಕ್ಷಿ ಒಕ್ಕೂಟದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಇವರು 10ನೇ ತರಗತಿಯವರೆಗೆ ಕಲಿಯುತ್ತಿದ್ದಾರೆ. ಆತ್ಮೀಯರೇ, ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದಂತಹ ಸನ್ಮಾನ್ಯ ಶ್ರೀ ಅರುಣ್ ಉಳ್ಳಾಳ್ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಉಪನ್ಯಾಸಕರು ಸಂತ ಸೆಬಾಸ್ಟಿಯನ್ ಕಾಲೇಜ್ ಪೆರ್ಮನೂರು. ಇವರನ್ನ ಅತ್ಯಂತ ಪ್ರೀತಿ, ಗೌರವ, ಅಭಿಮಾನದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರಿಗೆ ವಿಜಯಲಕ್ಷ್ಮಿ ಇವರು ತಾಂಬೂಲವನ್ನು ನೀಡಿ ಶಾಲು. ವಿ ಕಣ್ಣನ್ ಹಾಗೂ ಪಾರ್ವತಿ ದಂಪತಿಗಳ 3ನೇ ಮಗಳಾಗಿ SLC ವಿದ್ಯಾಭ್ಯಾಸ ಮುಗಿಸಿರುತ್ತಾರೆ. ಬಂಡಿಗುಟ್ಟ್ಯದ ವರದರಾಜರವರನ್ನು ಮದುವೆಯಾಗಿ 2 ಗಂಡು ಮಕ್ಕಳೊಂದಿಗೆ ಜೀವನ ಕಾರ್ಯದಲ್ಲಿ ತೊಡಗಿಕೊಳ್ಳುವುದಕ್ಕಾಗಿ ನೂತನ ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಪಡೆಯುವುದಕ್ಕೆ ಸಿದ್ಧರಾಗಿದ್ದಾರೆ. ಪ್ರಸ್ತುತ ಅಧಿಕಾರಿಗಳು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಜವಾಬ್ದಾರಿಯನ್ನು ನೀಡಲಿಕ್ಕಿದ್ದಾರೆ. ಪ್ರಸ್ತುತ ಪದಾಧಿಕಾರಿಗಳು ಎಡಭಾಗದಲ್ಲಿ ಮತ್ತು ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳು ಬಲಭಾಗದಲ್ಲಿ ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧರ್ಮಸಾಕ್ಷಿ ಒಕ್ಕೂಟದ ಪ್ರಸ್ತುತ ಪದಾಧಿಕಾರಿಗಳು ಅಧ್ಯಕ್ಷರಾದಂತಹ ಮಮತಾ, ಉಪಾಧ್ಯಕ್ಷರಾದಂತಹ ನಾರಾಯಣ್, ಕಾರ್ಯದರ್ಶಿ ಚಂದ್ರಿಕಾ, ಜೊತೆ ಕಾರ್ಯದರ್ಶಿ ರಾಜೇಶ್, ಕೋಶಾಧಿಕಾರಿ ಕೃಷ್ಣ ಎಡಭಾಗದಲ್ಲಿ ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನೂತನ ಪದಾಧಿಕಾರಿಯಾಗಿ ಆಯ್ಕೆಯಾದಂತಹ ನಾರಾಯಣ್ ಬಿ. ದಾಖಲಾತಿ ಹಸ್ತಾಂತರ. ಇದೀಗ ಧರ್ಮದೀಪ ಒಕ್ಕೂಟದ ಜವಾಬ್ದಾರಿ ಮತ್ತು ದಾಖಲಾತಿ ಹಸ್ತಾಂತರ. ಪ್ರಸ್ತುತ ಅಧ್ಯಕ್ಷರು ಪದ್ಮಾವತಿ, ಉಪಾಧ್ಯಕ್ಷರು ತಂಗಮಣಿ, ಕಾರ್ಯದರ್ಶಿ ಮಮತಾ, ಉಪ ಕಾರ್ಯದರ್ಶಿ ಲಲಿತಾ, ನೂತನವಾಗಿ ಆಯ್ಕೆಯಾದಂತಹ ಶ್ರೀಮತಿ ಪ್ರಿಯಾ, ಶ್ರೀಮತಿ ನಳಿನಿ, ಶ್ರೀಮತಿ ಸಿಲ್ವಿ ಡಿಸೋಜಾ, ಶ್ರೀಮತಿ ಗೀತಾ, ಶಾಂತಿ. ಇದೀಗ ದಾಖಲಾತಿ ಹಸ್ತಾಂತರ. ಧರ್ಮದೀಪ ಒಕ್ಕೂಟದ ಕಾರ್ಯದರ್ಶಿ ಮಮತಾ ಇವರು ನೂತನವಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿ ಸಿಲ್ವಿ ಡಿಸೋಜಾ ಇವರಿಗೆ ದಾಖಲಾತಿ ಹಸ್ತಾಂತರವನ್ನು ಮಾಡಲಿಕ್ಕಿದ್ದಾರೆ. ಒಂದಷ್ಟು ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ರಗತಿಯನ್ನ ಕಾಣಲಿ ಎನ್ನುವ ಶುಭ ಹಾರೈಕೆ ನಮ್ಮದು. ನೂತನವಾಗಿ ಆಯ್ಕೆಯಾದವರು ಬಲಭಾಗದಲ್ಲಿ, ಪ್ರಸ್ತುತ ಪದಾಧಿಕಾರಿಗಳು ಎಡಭಾಗದಲ್ಲಿ, ವೇದಿಕೆಯ ಎಡಭಾಗದಲ್ಲಿ ನಿಲ್ಲಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಧರ್ಮಜ್ಯೋತಿ ಒಕ್ಕೂಟದ ಪದಾಧಿಕಾರಿಗಳ ಜವಾಬ್ದಾರಿ ಹಸ್ತಾಂತರ. ಇದೀಗ ದಾಖಲಾತಿ ಹಸ್ತಾಂತರ. ಧರ್ಮಜ್ಯೋತಿ ಒಕ್ಕೂಟದ ಪ್ರಸ್ತುತ ಕಾರ್ಯದರ್ಶಿ ಪವಿತ್ರ ಇವರು ನೂತನವಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿ ಮಂಜುಳಾ ಇವರಿಗೆ ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಶ್ರೀರಕ್ಷಾ ಒಕ್ಕೂಟದ ಜವಾಬ್ದಾರಿ ಮತ್ತು ದಾಖಲಾತಿ ಹಸ್ತಾಂತರ. ಪ್ರಸ್ತುತ ಪದಾಧಿಕಾರಿಗಳು ಅಧ್ಯಕ್ಷರು ಗೀತಾ ಬಿ ನಾಯಕ್, ಉಪಾಧ್ಯಕ್ಷರು ಉಷಾ, ಕಾರ್ಯದರ್ಶಿ ಮಂಜುಳಾ, ಜೊತೆ ಕಾರ್ಯದರ್ಶಿ ರಶ್ಮಿ, ಕೋಶಾಧಿಕಾರಿ ಶ್ರೀಮತಿ ಮೋಹಿನಿ. ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳು ಶ್ರೀಮತಿ ಸುಷ್ಮಾ ಜನಾರ್ದನ್, ಶ್ರೀಮತಿ ಲೀಲಾವತಿ, ಶ್ರೀಮತಿ ರಶ್ಮಿ, ಶ್ರೀಮತಿ ಪುಷ್ಪಾ, ಶ್ರೀಮತಿ ಬೇಬಿ.
ಶ್ರೀ ರಕ್ಷಾ ಒಕ್ಕೂಟದ ಜವಾಬ್ದಾರಿ ಹಸ್ತಾಂತರ. ಜ್ಞಾನದ ದ್ವಾರಗಳನ್ನು ಸುಟ್ಟು ಬಿಡುವೆವು, ಕೀಳು ಕಾಮನೆಗಳೆಲ್ಲವನ್ನು ಒಟ್ಟಾಗಿ ಸೇರಿ ಹೊಸ ಹುಟ್ಟು ಪಡೆಯುವೆವು. ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು. ಕಷ್ಟವೆಷ್ಟೇ ಬರಲಿ ಕುಗ್ಗಿ ಕುಸಿಯುವುದಿಲ್ಲ, ದೈವದಿಟ್ಟಿಯು ದಾರಿ ತೋರಲೆಂದು. ಜ್ಞಾನವಾಹಿನಿ ಹರಿದು ಮಾನವತೆಯರಳಿ, ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ, ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ. ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು. ಸಿದ್ಧಿ ಸಾಧನೆ ತಪವು ನಮ್ಮ ಉಸಿರಾಗಿರಲಿ, ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ. ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ, ಶುಭವಾಗಲಿ ಬಾಳು ಬೆಳಕಾಗಲಿ, ಶುಭವಾಗಲಿ ಬಾಳು ಬೆಳಕಾಗಲಿ. ದಾರಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ನಿಂತ ನೀರಾಗಿ ನಿಲ್ಲದಿರಿ, ಹರಿಯುವ ತೊರೆಯಾಗಿ ಇನ್ನಷ್ಟು ಒಂದಷ್ಟು ಪ್ರಗತಿ ಮುಂದುವರಿತಾ ಹೋಗಲಿ ಎನ್ನುವ ಶುಭ ಭಾವನೆ, ಶುಭ ಕಾಮನೆ, ಶುಭ ಹಾರೈಕೆ ನಮ್ಮದು. 6 ವರ್ಷಗಳಿಂದ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಪ್ರೇರಣಾ ಎಂಬ ಸಂಘವನ್ನು ರಚಿಸಿಕೊಂಡು ನಾವು ಸರಿಯಾಗಿ ಸಂಘವನ್ನು ನಡೆಸುತ್ತಾ ಒಂದು ಒಳ್ಳೆಯ ಸಂಘ ಎಂದು ನಮ್ಮ ಸಂಘವು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೂ ಎಲ್ಲ ಸದಸ್ಯರು ಎಲ್ಲ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಸಂಘವನ್ನು ಸರಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈಗ ಕಳೆದ 2 ವರ್ಷಗಳಿಂದ ಉಳ್ಳಾಳ ವಲಯ ಕಾಪಿಕಾಡು ಕಾರ್ಯಕ್ಷೇತ್ರದ ನಮ್ಮ ಶ್ರೀರಕ್ಷಾ ಒಕ್ಕೂಟದ ಅಧ್ಯಕ್ಷೆಯಾಗಿರುತ್ತೇನೆ. ಈ ಅವಧಿಯಲ್ಲಿ 3 ಸಲ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ನೋಡುವಂತಹ ಭಾಗ್ಯವು ನನ್ನದಾಗಿದೆ. ಮೊದಲನೇ ಸಲ ನಮ್ಮ ಉಳ್ಳಾಳ ಶ್ರೀ ಶಾರದಾ ನಿಕೇತನದಲ್ಲಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವು ನೆರವೇರಿತು. ಅದರ ನಮ್ಮ ಸಮಿತಿಯ ಅಧ್ಯಕ್ಷೆ ಕೂಡ ನಾನಾಗಿದ್ದೆ. ಅನಂತರ ಆರ್ಯ ಸಮಾಜ ಜಪ್ಪಿನ ಮಗರು ಇಲ್ಲಿ ಕೂಡ ಒಂದು ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಿತು. ಈಗ 3ನೇದಾಗಿ ನಮ್ಮ ಕ್ಲಿಕ್ ಮ್ಯಾರೇಜ್ ಹಾಲ್ನಲ್ಲಿ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆಯಿತು. ಇದೊಂದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಸುಯೋಗ ಎಂದು ನಾನು ನಂಬಿರುತ್ತೇನೆ. ಹಾಗೆ ಈ ನಮ್ಮ ಶ್ರೀರಕ್ಷಾ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ನಮ್ಮದೇ ಪ್ರೇರಣಾ ಸಂಘದ ಶ್ರೀಮತಿ ಸುಷ್ಮಾ ಜನರವರು ಆಯ್ಕೆಯಾಗಿರುತ್ತದೆ. ಅದು ಕೂಡ ನಮಗೆ ಒಂದು ಸಂತೋಷದ ವಿಷಯವೇ. ಅವರ ಕಾರ್ಯಕ್ರಮ ಇದರಲ್ಲಿ ಕೂಡ ನಮ್ಮ ಒಕ್ಕೂಟವು ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಲಿ ಎನ್ನು ನಮ್ಮ ಕೇಂದ್ರ ಒಕ್ಕೂಟದ ಪದಗ್ರಹಣ ಕೂಡ ನಡೆಯಲಿದೆ. ಅದರಲ್ಲಿ ಕೂಡ ಅವರು ನಮ್ಮ ಕೇಂದ್ರ ಒಕ್ಕೂಟದ ಅಧ್ಯಕ್ಷೆಯಾಗಲಿ ಎಂದು ನಾನು ಆಶಿಸುತ್ತಾ ಇದ್ದೇನೆ. ಹಾಗೂ ನಮ್ಮ ಈ 2 ವರ್ಷದ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಒಳ್ಳೆಯ ರೀತಿಯ ಸಹಕಾರವನ್ನು ನೀಡಿದ ನಮ್ಮ ಮೇಲ್ವಿಚಾರಕರಾದ ಲತಾ ಮೇಡಮರವರು, ನಮ್ಮ ಸೇವಾ ಪ್ರತಿನಿಧಿಯವರಾದ ವಿಜಯಲಕ್ಷ್ಮಿ ಮೇಡಮರು ಹಾಗೂ ನಮ್ಮ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಕೂಡ ನಮ್ಮ ಈ ಗ್ರಾಮಾಭಿವೃದ್ಧಿ ಯೋಜನೆಯು ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಆಶಿಸುತ್ತಾ 2 ವರ್ಷಗಳ ಹಿಂದೆ ನಮ್ಮ ಮಹಿಳಾ ಮಂಡಳಿ ಕುತ್ತಾರಲ್ಲಿ ನಡೆದಿತ್ತು. ಆವಾಗ ದಾಖಲಾತಿ ಹಸ್ತಾಂತರ ಮಾಡುವಾಗ ನನ್ನ ಮನಸ್ಸಲ್ಲಿ ನಾನು ಅಭಿಲಾಷೆಯನ್ನು ಇಟ್ಟುಕೊಂಡಿದ್ದೆ. ಏನು ಅಂತ ಹೇಳಿದರೆ, ನಮ್ಮ ಧರ್ಮಸಾಕ್ಷಿ ಒಕ್ಕೂಟ ಸ್ವಲ್ಪ ಕೆಳಮಟ್ಟದಲ್ಲಿತ್ತು. ಅದನ್ನು ಹೇಗಾದರೂ ಮಾಡಿ ಅದನ್ನು ಮುಂದೆ ತರಬೇಕು ಅಂತ ಹೇಳುವಂತಹ ಅಭಿಲಾಷೆಯನ್ನು ಇಟ್ಟುಕೊಂಡು ಅಧಿಕಾರ ಹಸ್ತಾಂತರ ಮಾಡುವಾಗ ಹಾಗೆ ನೆನೆಸ್ಕೊಂಡು ತಗೊಂಡಿದ್ದೆ ನಾನು. ತಗೊಂಡು ಹಾಗೆ ನಮ್ಮಲ್ಲಿ ಒಂದು ಪದಾಧಿಕಾರಿಗಳ ಬಲಿಷ್ಠವಾದಂಥ ಒಂದು ಆಯ್ಕೆಯನ್ನು ಮಾಡಿದ್ದೇವೆ ನಾವು ಆ ದಿನ. ಹಾಗೆ ಹೇಳಿದರೆ ಅಧ್ಯಕ್ಷರು ನಾನಾಗಿದ್ದೆ, ಹಾಗೆ ಉಪಾಧ್ಯಕ್ಷರು ನಾರಾಯಣರಿದ್ದರು, ಹಾಗೆ ಕಾರ್ಯದರ್ಶಿಯಾಗಿ ನಮ್ಮ ಕೃಷ್ಣಣ್ಣರಿದ್ದರು, ಹಾಗೆ ಜೊತೆ ಕಾರ್ಯದರ್ಶಿ ಚಂದ್ರಿಕಾ, ಆಮೇಲೆ ಅನಸೂಯ ಕೂಡ ಅದರಲ್ಲಿ ಸೇರ್ಪಡೆ, ಅನಸೂಯ ಮೇಡಮ್ ಕೂಡ ಇದ್ದರು ನಮ್ಮೊಟ್ಟಿಗೆ. ನಮಗೆ SP ಅಂತ ಹೇಳಿ ಇರಲಿಲ್ಲ ಆ ಸಮಯದಲ್ಲಿ, ಒಂದು SP ಅಂತ ಹೇಳಿ ಇರಲಿಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ನಾವು ತುಂಬ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಕೆಲಸವನ್ನು ಮಾಡಿದ್ದೇವೆ. ನಾನು ಹೆಮ್ಮೆಯಿಂದ ಇಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ತುಂಬ ಅಂದರೆ ಒಂದು 5 ಗಂಟೆ ಮೇಲೆ ಹೋದದ್ದು ಉಂಟು. ನಾವು ಸಂಘಗಳಿಗೆ ಭೇಟಿ 5 ಮಂದಿ ಪದಾಧಿಕಾರಿಗಳನ್ನು ಒಳಗೊಂಡ ಹೋಗ್ತಾ ಇದ್ದೆವು. ಅಧ್ಯಕ್ಷರು ಒಬ್ಬರಿದ್ರೆ ಏನೂ ಆಗೋದಿಲ್ಲ. ಚಪ್ಪಾಳೆಯನ್ನು ತಟ್ಟಬೇಕಾದ್ರೆ ಹಲವು ಏನು ನಮ್ಮ ಕೈಗಳು ಸೇರಬೇಕಾಗ್ತದೆ, ಒಬ್ಬರಿಂದ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳೋದನ್ನು ನಾವು ಸಾಧಿಸಿದ್ದೇವೆ ಆ ದಿನ. ಹಾಗೆ ಹಲವು ಅಂದರೆ ಕೆಲವೊಂದು ಸಂಘಗಳೇನಾಗಿತ್ತು ಅಂತ ಹೇಳಿದರೆ, ನಮ್ಮಲ್ಲಿ ಕೊಡುವಾಗ ಸಾಧಾರಣ 21 ಸಂಘಗಳಿದ್ದವು.
ಅದರಲ್ಲಿ ಒಂದು 6 ಸಂಘಗಳು ಬರ್ಕಸ್ಸಾಗುವ ಮಟ್ಟಕ್ಕೆ ನಮಗೆ ಕೊಡುವಾಗಲೇ ಅವರು ಅಲ್ಲಿ ಬರ್ಕಸ್ಸಾಗುವ ರೀತಿಯಲ್ಲಿ ಇತ್ತು. ಅಂದರೆ ಸರಿಯಾದಂಥ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇತ್ತು ನಮ್ಮಲ್ಲಿ ಆದ ಕಾರಣ. ಹಾಗೆ ನಾವೀಗ ಏನು ಮಾಡಿದ್ದೇವೆ ಅಂತ ಹೇಳಿದರೆ ಅದಕ್ಕೆ 6 ಸಂಘಗಳನ್ನು ಸೇರ್ಪಡೆ ಮಾಡಿದ್ದೇವೆ. ನಮ್ಮ ಈ ಟೀಮಿನ ಮೂಲಕ ಒಂದು 6 ಸಂಘಗಳನ್ನು ಸೇರ್ಪಡೆ ಮಾಡಿದ್ದೇವೆ. ಅದೇ ರೀತಿ ನಾವು ಅನೇಕ ಅಂದರೆ ಶೈಕ್ಷಣಿಕ 2 ವರ್ಷದಲ್ಲಿ ವ್ಯವಸ್ಥಿತವಾಗಿ ನಾವು ಪ್ರವಾಸವನ್ನು ಕೂಡ ಕೈಗೊಂಡಿದ್ದೇವೆ ಈ ವರ್ಷಗಳಲ್ಲಿ. ಆಮೇಲೆ ಸತ್ಯನಾರಾಯಣ ಪೂಜೆ, ಹೀಗೆ ಆಟಿಟ್ಯೂಡ್ ದಿನ ಹೇಳುವಂಥ ಕಾರ್ಯಕ್ರಮ ಕೂಡ ಇದೆ ಕ್ಲಿಕ್ ಹಾಲಲ್ಲಿ ನಾವು ಮಾಡಿದ್ದೇವೆ. ಎಲ್ಲರ ಸಹಕಾರ ಉತ್ತಮವಾಗಿತ್ತು. ಹಾಗೆ ಸದಸ್ಯರು ತುಂಬ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಅವರ ಮನೆಗೆ ಹೋದಾಗ ಕೂಡ ಹಾಗೆ ತುಂಬ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಸಾಲದ ಕಂತು ಕೂಡ 1 ಲಕ್ಷದವರೆಗೆ ಇತ್ತು. ಈಗ ಅದು 0%ಗೆ ಇಳಿದಿದೆ ಅಂತ ನಾನು ಈ ಸಮಯದಲ್ಲಿ ಹೇಳ್ಕೊಳ್ತಾ ಇದ್ದೇನೆ, 0%ಗೆ. ಹಾಗೆ ನಮ್ಮಲ್ಲಿ ಈಗ ನೂತನವಾಗಿ ಆಯ್ಕೆಯಾದವರು ಕೂಡ ಉಪಾಧ್ಯಕ್ಷರು ನಾರಾಯಣರವರು, ಅವರು ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳುವಂಥ ಏನು ಅವರ ಆ ಕಾರ್ಯವೈಖರಿ ನನಗೆ ಅರ್ಥ ಆಗ್ತಾ ಉಂಟು. ಅವರು ಖಂಡಿತ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಳ್ತಾ ಇದ್ದೇನೆ. ಮೈಕದ ಎದುರು ಉಂಟು ಪಾತ್ರೆಯನ್ನು ಮಸ್ತ್ ಕಮ್ಮಿ, ಪಾತ್ರೆಯ ಸತ್ತಿಗೆ ಹಿಂಗೆ ಕುಂಬಾರ ಸ್ಟಾರ್ಟ್ ಆಗ್ಬೋದು. ಯಾನು ಮೈಕ ಬುಡ್ಡ ಬಾತ ಹೆಚ್ಚಿನ ಬಾತ ಕೆಲಸ ಮನ್ಪೆಲ್ಲ ಯಾನು ರೆಡಿ ಉಳ್ಳೆ ಓ ಕೆಲಸ ಆಗಲ್ಲ, ಯಾನು ಒಕ್ಕೂಟದ ಓ ಕೆಲಸ ಪಡು ಸಂಘದ ಕೆಲಸ ಬಿಡೋದು, ಯಾನು ಅಲ್ಪ ದುಂಬದು ಕೆಲಸ ಮಂತ ದುಂಪೆ ಅಂದ್ರೆ ಪೂರ ಸದಸ್ಯರನ್ನು ಗೊತ್ತುಂಟು. ಆನ ಮೈಕದ ಎದುರು ಮಾತ್ರ ಯಾನು ಪಾತ್ರೆ ಪಾತ್ರೆಯನ್ನು ಕಮ್ಮಿ ಎನ್ನ ಓ ಇತ್ತಲ್ಲ ಎನ್ನ ಕೆಲಸದ ಮುಖಾಂತರ ಮಾತ್ರ ಅಂಜೆ ಅದು ಬಂದು ಇನ್ನು ಹೆಂಗೆ ಒಕ್ಕೂಟದ ಒಂದು ಅಧ್ಯಕ್ಷರನ್ನ ಜವಾಬ್ದಾರಿನ ಕೊಡ್ತಾರೆ. ಇನ್ನು ಅಧ್ಯಕ್ಷರ ಜವಾಬ್ದಾರಿ ಕೊಡ್ತ ಸಾತಿಗೆ ಹೆಂಗೆ ದುಂಬದ ಅಧ್ಯಕ್ಷನಾಗಲ್ಲ ಪೂರ ಸಹಕಾರಲ್ಲ ಹಿಂಗೆ ಇನ್ನು ಬೋರ್ಡು ಅಂಚನೆ ದುಂಬ ಎಂಚ ನಿಕ್ಳು ಸದಸ್ಯರನಕ್ಳು ಅಧ್ಯಕ್ಷನಿಗೆ ಸಹಕಾರನೂ ಕೊಡ್ತಾರ. ದುಂಬಕ್ಳು ಪೂರ ಎಂಕ್ಳು ಅಂಚನೆ ಸಹಕಾರ ಕೊಡೋದು ಇತ್ತೆ ಎಂಚ 0 ಬತ್ತದ ನಮ್ಮ ಬತ್ತದ ಉಂಟುದುಂಡ ದುಂಬಕ್ಳ ಅವೇ ನೆಟ್ಟು ಉಂಟುದು ನಷ್ಟದ ಪದಕರಣಗ ಮಾನಗ ನಮ್ಮ ಧರ್ಮಸಾಕ್ಷಿ ಒಕ್ಕೂಟ ಉಳ್ಳಾಲ ವಲಯ ಅಂಜ ಮಂಗಳೂರು ವಲಯಡೆ ಒಂಜಿ ಮಾದರಿ ಸಂಘ ಒಕ್ಕೂಟ ಆವಡು ಬಂದದ್ದು ಕೇಳೊಂದು ಪೂರಾಕಲ ಇನ್ನು ಆಯ್ಕೆಯನ್ನು ಪೂರಾಕಲ ಅಧ್ಯಕ್ಷನ ಪೂರಾಕಲ ಪರವಧಿ ಅಂತ ಪಾತ್ರೆ ಸಮಯದ ಅವಕಾಶ ಕಮ್ಮಿ ಉಂಟು ಪಾತ್ರೆ ಕೊರನೆಗೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಈ ಕ್ಷೇತ್ರದ ಪರಿಚಯ ಹಾಗೂ ಶ್ರೀ ಧರ್ಮಸ್ಥಳ ಕ್ಷೇತ್ರವನ್ನು ತುಂಬ ಹತ್ತಿರದಿಂದ ನೋಡಿದವ ನಾನು. ಯಾಕೆಂದರೆ ನನ್ನ ಹುಟ್ಟಿದ ಊರೇ ಧರ್ಮಸ್ಥಳ. ಆದ್ದರಿಂದ ಬಲು ಹತ್ತಿರದಿಂದ ಕ್ಷೇತ್ರದ ಕಾರ್ಯಗಳನ್ನು, ಪೂಜ್ಯ ಕಾವಂದರ ಕೆಲಸಗಳನ್ನು, ಅವರ ಧರ್ಮ ಕಾರ್ಯಗಳನ್ನು ನೋಡಿದ ಆ ಭಾಗ್ಯ ನನಗಿದೆ. ಖಂಡಿತವಾಗಿ ಈ ಕ್ಷೇತ್ರದ ಕೆಲಸಗಳನ್ನು ನೋಡಿದ ನಾನು ಭಾಗ್ಯವಂತ. ಯಾಕೆಂದರೆ ನಾನು ಬೆಳೆದದ್ದೇ ಧರ್ಮಸ್ಥಳದಲ್ಲಿ, ಓದಿದ್ದೇ ಆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಾಲೆಯಲ್ಲಿ, ಕಾಲೇಜಿನಲ್ಲಿ. ಆದ್ದರಿಂದ ಧರ್ಮಸ್ಥಳವನ್ನು ತುಂಬ ಹತ್ತಿರದಿಂದ ಬಲ್ಲೆವನು. ಮಾತ್ರವಲ್ಲ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ಕೂಡ ನನ್ನ ಚಿಕ್ಕಂದಿನಿಂದಲೇ ನಾನು ಬಲ್ಲವನು. ಯಾಕೆಂದರೆ ನನ್ನ ತಂದೆ ಸುಮಾರು 25 ವರ್ಷಗಳ ಕಾಲ ಪ್ರಗತಿ ಬಂಧು ಒಕ್ಕೂಟದ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಂದಿನ ಕಾಲದಲ್ಲಿ ಪುರುಷರ ಪ್ರಗತಿ ಬಂಧು ಒಕ್ಕೂಟ ಭಾರಿ ಒಂದು ಕೆಲಸ ಮಾಡ್ತಿತ್ತು. ಯಾಕೆಂದರೆ ವಾರಕ್ಕೆ 1 ಸಲ ಅಂದರೆ ಮಂಗಳವಾರ ಆ ಕೆಲಸದ ದಿನ ಗುಂಪುದ ಬೇಲೆ ಆ ನಡೆಯುತ್ತಿರುವಾಗ ನನ್ನ ತಂದೆಯವರು ಕೂಡ ಸುಮಾರು 25 ವರ್ಷಗಳ ಕಾಲ ಆ ಸಂಘದಲ್ಲಿ ಸದಸ್ಯರಾಗಿದ್ದು ಧರ್ಮಸ್ಥಳದ ಯೋಜನೆಯಿಂದ ಉಪಕಾರವನ್ನು ಪಡೆದವರು. ಆದ್ದರಿಂದ ಖಂಡಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಕಾವಂದರ ಆಶೀರ್ವಾದದಿಂದ ಪ್ರತಿಯೊಂದು ಮನೆಯ ದೀಪ ಪ್ರಜ್ವಲಿಸಿದೆ. ವಿಶೇಷವಾಗಿ ಇಲ್ಲಿ ಮಹಿಳೆಯರೇ ಹೆಚ್ಚು, ಮಹಿಳೆಯರ ಸ್ವಸಹಾಯ ಸಂಘ. ಆ ದಿನ ನನಗೆ ಇನ್ವಿಟೇಷನ್ ಅನ್ನು ಕೊಡುವಾಗ ನಾನು ಕೇಳಿದ್ದೆ ಯಾವ ರೀತಿಯ ಸ್ವಸಹಾಯ ಸಂಘ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಹೆಚ್ಚಿನವರು ಮಹಿಳೆಯರೇ ಅಂತ. ಖಂಡಿತವಾಗಿ ಮಹಿಳೆಯರ ಸಬಲೀಕರಣಕ್ಕೆ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಚಿನ ಒತ್ತನ್ನು ನೀಡುತ್ತಿದೆ. ಅದರಿಂದ ನನಗೆ ತುಂಬ ಸಂತೋಷ. ತಮ್ಮನ್ನು ನೋಡಿ, ತಮ್ಮ ಕಾರ್ಯದಕ್ಷತೆಯನ್ನು ನೋಡಿ, ತಮ್ಮ ಚಪ್ಪಾಳೆಯನ್ನು ನೋಡಿ ಬಹಳಷ್ಟು ಶಿಸ್ತುಭರಿತರಾಗಿ ಈ ಪದಗ್ರಹಣದ ಕಾರ್ಯವನ್ನು ನೀವು ನಡೆಸಿದ್ದೀರಿ. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೂಲಕ ಈ ಸಮಾಜದಲ್ಲಿ, ಈ ದೇಶಕ್ಕೆ ಪೂಜ್ಯ ಕಾವಂದರು ಕೊಟ್ಟ ಕೊಡುಗೆ ಅಪಾರ. ಈ ಅಪಾರ ಕೊಡುಗೆಯನ್ನು ನಾವು ಮನದುಂಬಿಸುತ್ತಾ ವಿಶೇಷವಾಗಿ ಅವರಿಂದ ಪ್ರೇರಣೆಯನ್ನು ಪಡೆದು ಈ ದಿನ ನಾನು ಇಲ್ಲಿರುವಾಗ ಖಂಡಿತವಾಗಿಯೂ ತಮಗೆ ಯಶಸ್ಸು ಸಿಗಲಿ. ಹೊಸ ಪದಾಧಿಕಾರಿಗಳಿಗೆ ನಾನು ಎಲ್ಲ ಯಶಸ್ಸನ್ನು ಹೇಳುತ್ತಾ ತಮಗೆಲ್ಲರಿಗೂ ಈ ಸಂಘದಲ್ಲಿ ವಿಶೇಷವಾಗಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಉತ್ತರೋತ್ತರ ಪ್ರಗತಿಯು ತಮಗೆ ಮೂಡಿ ಬರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯವರೆಣ್ಯರೇ, ನೆರೆದಿರುವ ಸಹೃದಯ ಬಂಧುಗಳೇ,
ಆರಂಭದಲ್ಲಿ ಬಹಳ ವಿನೀತ ಭಾವದಿಂದ ವಿಧೇಯನಾಗಿ ತಮ್ಮಲ್ಲಿ ಕ್ಷಮಾಪಣೆಯನ್ನು ಕೇಳ್ತಿದ್ದೇನೆ. ಉಚ್ಚಿಲ ನೀಲೇಶ್ವರ ಪದ್ಮನಾಭ ತಂತ್ರಿವರೇಣ್ಯರ ತುರ್ತಾದ ಸಭೆ ಇದ್ದ ಕಾರಣ ನಾನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಕೊಂಚ ತಡ ಆಯಿತು. ಅತಿಥಿಗಳಲ್ಲಿ ಕ್ಷಮೆ ಕೇಳ್ತಾ ಇದ್ದೇನೆ. ನೇರವಾಗಿ ಮಾತಿಗೆ ಬರುವ ಸಮಯದ ಅಭಾವ ಇರುವ ಕಾರಣ, ಒಬ್ಬ 6ನೇ ಮಹಡಿಗೆ ಹೋಗಿ ತನ್ನ ಕೋಣೆಯ ಕೀ ಮರೆತದ್ದು ಗೊತ್ತಾಯ್ತಂತೆ. ಲಿಫ್ಟ್ ಬೇರೆ ಹಾಳಾಗಿ ಹೋಗಿದೆ, ಕೆಳಗೆ ಹೋಗುವ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಯಾರಾದರೂ ಕೆಳಗಿನಿಂದ ಬರುವವರು ಮೇಲೆ ತನ್ನ ಕೋಣೆಯ ಕೀ ತರಲಿ ಎಂಬ ಉದ್ದೇಶಕ್ಕೆ ಅಲ್ಲೇ ಮಹಡಿಯಿಂದ ಮೆಲ್ಲ ಇಣುಕಿ ನೋಡಿದಾಗ ಒಬ್ಬ ಅಲ್ಲೇ ತೆಪ್ಪಗೆ ಕೂತು ಬೀಡಿ ಎಳೆಯುತ್ತಾ ಇದ್ದಾನಂತೆ. ಇದ್ದಕ್ಕಿದ್ದ ಹಾಗೆ ಹೇಗೆ ಅವನನ್ನು ಸಂಪರ್ಕಿಸುವುದು, ಕೂಗಿದ್ರೆ ಅಲ್ಲಿಗೆ ತಲುಪುವುದಿಲ್ಲ ಎಂಬ ಕಾರಣಕ್ಕೆ ಅವನ ಗಮನ ಸೆಳೆಯುವುದಕ್ಕಾಗಿ ಸುತ್ತಮುತ್ತ ಏನಾದರೂ ಹಾಕಿಕೊಳ್ಳೋಣ ಅಂತ ನೋಡಿದರೆ ಕಿಸೆಯಲ್ಲಿ 5 ರೂಪಾಯಿಯ ಒಂದು ಕಾಯಿನ್ ಇತ್ತಂತೆ. ಹಾಗೆ ಮೇಲಿಂದ ಅವನ ತಲೆಗೆ ಬೀಳುವ ಹಾಗೆ ಹಾಕಿದ್ರಂತೆ. ಯಾವಾಗ ತಲೆ ಮೇಲೆ 5 ರೂಪಾಯಿಯ ಕಾಯಿನ್ ಬಿತ್ತೋ ಅದನ್ನು ಗಮನಿಸಿದ ಅವನು ಹಾಗೆ 5 ರೂಪಾಯಿಯನ್ನು ತೆಗೆದ, ಕಿಸೆಗಳಿಸಿದ, ಮತ್ತೆ ಬೀಡಿ ಎಳೆಯುವುದನ್ನು ಮುಂದುವರಿಸಿದ. ಮೇಲೆ ನೋಡಲೇ ಇಲ್ಲ. ಅಯ್ಯೋ ಈ ಅಸಾಮಿಯೇ ಅಂತ ಆಲೋಚನೆ ಮಾಡಿಕೊಂಡು ಮೇಲಿದ್ದವ ಮತ್ತೆ ಹುಡುಕಿದಾಗ ಕಿಸೆಯಲ್ಲಿ ಒಂದು 10 ರೂಪಾಯಿಯ ಹೊಸ ಕಾಯಿನ್ ಇತ್ತಂತೆ. ಹಾಗೆ ತೆಗೆದು ಮತ್ತೆ ಅವನ ತಲೆಗೆ ನೇರವಾಗಿ ಬೀಳುವ ಹಾಗೆ ಹಾಕಿದಾಗ ಮತ್ತೆ ಕೂತವನಿಗೆ ಭಾಗ್ಯ ಸಂಪ್ರಾಪ್ತ ಆಗುವ ಹಾಗೆ ಇದ್ದಕ್ಕಿದ್ದಾಗ 10 ರೂಪಾಯಿ ತನ್ನಿಂತಾನೇ ಒದಗಿ ಬಂದಿದೆ ಎಂಬ ಕಾರಣಕ್ಕೆ ಹಾಗೆ ಹೆಕ್ಕಿದ, ಕಿಸೆಯೊಳಗೆ ಹಾಕಿದ, ತೆಪ್ಪಗೆ ಬೀಡಿ ಎಳೆದ. ಇದು ಬಹಳ ಕಷ್ಟ ಆಯಿತು ಅಂತ ಅಂದುಕೊಂಡು ಇನ್ನೂ ಏನು ಕೂಡ ಇಲ್ಲ ಸದ್ಯಕ್ಕೆ ಅವನ ತಲೆಯ ಮೇಲೆ ಹಾಕಿಕೊಂಡು ಗಮನ ಸೆಳೆಯುವುದಕ್ಕೆ. ಹಾಗೆ ಆಚೆಚೆ ನೋಡಿದಾಗ ಪಕ್ಕದಲ್ಲಿ ಒಂದು ಸಣ್ಣ ಕಲ್ಲು ಕಂಡಿತಂತೆ. ಮೆಲ್ಲ ಕಲ್ಲನ್ನು ತೆಗೆದು ಅವನ ತಲೆಗೆ ಬಿಡುವ ಹಾಗೆ ಹಾಕಿದ್ದು, ತಲೆಗೆ ಬಿತ್ತು. ಈಗ ಆ ಸ್ವಾಮಿ ಅದನ್ನು ಹೆಕ್ಕಿಕೊಳ್ಳದೆ ಮೇಲೆ ನೋಡಿದಂತೆ. ನನಗೆ ಏಕೆ ಈ ಮಾತು ಹೇಳಿದೆ ಅಂದರೆ, ಮೇಲೆ ಇದ್ದವ ಅಂದರೆ ಭಗವಂತ ಯಾವಾಗ ಸಂಪತ್ತನ್ನು ಕೊಡ್ತಾನೋ, ಆ ಕಾಯಿನ್ ಸಂಪತ್ತಿಗೆ ಪ್ರತೀಕ ನೋಡಿ, ಸಂಪತ್ತನ್ನು ತಲೆ ಮೇಲೆ ಹಾಕ್ತಾನೋ ಆಗ ಹೆಕ್ಕಿಕೊಳ್ತೇವೆ ಬೇಗ, ಮೇಲೆ ನೋಡುವುದಿಲ್ಲ, ಭಗವಂತನ ನೆನಪಾಗುವುದೇ ಇಲ್ಲ. ಯಾವಾಗ ಸಣ್ಣ ನೋಡಿ, ದೊಡ್ಡ ಕಲ್ಲನ್ನು ಹಾಕಿದಲ್ಲ, ಸಣ್ಣ ಕಲ್ಲು ಅಂದರೆ ಸಣ್ಣ ಕಷ್ಟ, ದುಃಖ, ದುರಿತಗಳು ನಮ್ಮ ತಲೆ ಮೇಲೆ ಹಾಕ್ತಾನೋ ಆಗ ಅದನ್ನು ಹೆಕ್ಕಿಕೊಳ್ಳದೆ ಮೇಲೆ ನೋಡ್ತೇವೆ. ಭಗವಂತನ ನೆನಪಾಗುವುದು ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ. ಅದಕ್ಕೆ ನೋಡಿ, ತಪ್ಪು ಮಾಡುವವರು ಆಚೆ ನೋಡ್ತಾರೆ, ಈಚೆ ನೋಡ್ತಾರೆ, ಹಿಂದೆ ನೋಡ್ತಾರೆ, ಮುಂದೆ ನೋಡ್ತಾರೆ, ಯಾರು ಮೇಲೆ ನೋಡುವುದೇ ಇಲ್ಲ. ಯಾವಾಗ ಮೇಲೆ ಒಬ್ಬ ನೋಡುವನಿದ್ದಾನೆಂಬ ಆಲೋಚನೆ ನಮ್ಮಲ್ಲಿ ಬರ್ತದೋ ಆಗ ನಿಜವಾಗಿ ಕೂಡ ಅವರಲ್ಲಿ ಒಂದು ನೈತಿಕತೆಯ ಪ್ರಜ್ಞೆ ಸದಾ ಜಾಗೃತವಾಗಿರುತ್ತದೆ ಎಂಬುದು ನನ್ನ ಅಂಬೋಣ. ಬಂಧುಗಳೇ, ವಿಶೇಷವಾಗಿ ಭಗವಂತನನ್ನು ಕಾಣಬೇಕಿದ್ರೆ ಇವತ್ತು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಇಲ್ಲಿ ಮಾಡಲಾಗಿದೆ. ಭಗವಂತನನ್ನು ಕಾಣಬೇಕಿದ್ರೆ ನಮ್ಮಲ್ಲಿ ಒಂದು ಐಕ್ಯ ಭಾವ ಬೇಕಂತೆ. ಅದಕ್ಕಾಗಿ ನಮ್ಮಲ್ಲಿ ಏನು ಉಂಟಂತ ಹೇಳಿದರೆ, ಒಬ್ಬನು ಮಾಡಿದ ಪ್ರಾರ್ಥನೆಗಿಂತಲೂ ಸಾಮೂಹಿಕವಾಗಿ ಮಾಡಿದ ಪ್ರಾರ್ಥನೆ ಹೆಚ್ಚು ಪ್ರಶಸ್ತ ಅಂತ. ಕ್ರೈಸ್ತ ಧರ್ಮದಲ್ಲಂತೂ ಆ ಪ್ರಾರ್ಥನೆಗೆ ಬಹಳ ದೊಡ್ಡ ಮಹತ್ವ ಇದೆ. ಇಸ್ಲಾಂ ಧರ್ಮದಲ್ಲೂ ಅದಕ್ಕೂ ಬಹಳ ಮಹತ್ವ ಇದೆ. ಸಾಮೂಹಿಕವಾಗಿ ಸಾರ್ವಜನಿಕವಾಗಿ ಧಾರ್ಮಿಕ ಕಾರ್ಯಕ್ರಮ ಕೈಗೊಳ್ಳುವಂತಹ ಬೇರೆ ಬೇರೆ ಅವಕಾಶಗಳನ್ನು, ಬೇರೆ ಬೇರೆ ರೀತಿಗಳನ್ನು ನಾವು ಗಮನಿಸಿದ್ದೇವೆ ಹಿಂದೂಗಳಲ್ಲಿ ಕೂಡ. ಹಾಗಾಗಿ ಸಾಮೂಹಿಕ ಪ್ರಾರ್ಥನೆ ಎಂಬುದರ ದೊಡ್ಡ ಸಾಧ್ಯತೆ ಏನು ಅಂತ ಹೇಳಿದರೆ, ಇವತ್ತು ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ನಾವು ನಮ್ಮ ಮನೆಯಲ್ಲಿ ಗೃಹ ಪ್ರವೇಶಕ್ಕೋ ಇನ್ಯಾವುದೋ ಸಮಾರಂಭಕ್ಕೂ ಮಾಡ್ತೇವೆ. ಆದರೆ ಹೀಗೆ ಸಾರ್ವಜನಿಕವಾಗಿ ಎಲ್ಲರೂ ಒಂದು ಸಮೂಹದ ದೃಷ್ಟಿಯಿಂದ ಮಾಡಿದಾಗ ಏನು ಲಾಭ ಅಂತ ಕೇಳಿದರೆ, ಇಲ್ಲಿ ವೈಯಕ್ತಿಕತೆ ಎಂಬುದು ಅಲ್ಲೇ ಗೌಣವಾಗಿ ಸಾಮೂಹಿಕತೆ ಎಂಬುದು ಪ್ರಾಬಲ್ಯವನ್ನು ಪಡೆಯುತ್ತದೆ. ಹಾಗಾಗಿ ಇಂತಹ ಚಟುವಟಿಕೆಗಳಲ್ಲಿ ನಾನು ಎಂಬುದು ಇರುವುದಿಲ್ಲ, ನಾವು ಎಂಬುದು ಇರ್ತದೆ. ಆತ್ಮಪ್ರಜ್ಞೆ ಎನ್ನುವಂಥದ್ದು ನಿರಸನಗೊಂಡು ಸಮೂಹ ಪ್ರಜ್ಞೆ ಎಂಬುದು ಸದಾ ಜಾಗ್ರತೆ ಇರ್ತದೆ. ಏಕ ಎಂಬುದು ಕಡಿಮೆಯಾಗಿ ಅನೇಕ ಎಂಬುದು ಪ್ರಾಬಲ್ಯ ಪಡೆಯುತ್ತದೆ. ಹೀಗೆ ಇಂತಹ ಪ್ರಾಬಲ್ಯವನ್ನು ಪಡಿಬೇಕಿದ್ರೆ ನಾನು ಎಂಬುದನ್ನು ಕಳೆಯದು ಈ ಜಗತ್ತಿನ ಬಹಳ ಸುಂದರವಾದ ವಿಶ್ವರೂಪ ದರ್ಶನವನ್ನು ಮಾಡುವುದಕ್ಕೆ ಇಂತಹ ಕಾರ್ಯಕ್ರಮಗಳು ಒಂದು ಪ್ರಜ್ಞೆಯನ್ನು ನಮ್ಮ ಮನಸ್ಸಿನಲ್ಲಿ ಹುಟ್ಟು ಹಾಕ್ತದೆ ಎಂಬುದು ಅದು ಸತ್ಯವಾದ ವಿಚಾರ. ಅದಕ್ಕಾಗಿ ಒಬ್ಬ ಇಂಗ್ಲಿಷ್ ವಿದ್ವಾಂಸ ಹೇಳ್ತಾನೆ, ಐ ವಾಂಟ್ ಪೀಸ್ ಅಂದರೆ ಶಾಂತಿ ನನಗೆ ಬೇಕು ಅಂತ ಹೇಳಿದರೆ, ನಿನಗೆ ಶಾಂತಿ ಎಂಬುದು ಬೇಕಿದ್ರೆ ಐ ವಾಂಟ್ ಪೀಸ್ ಅಂತಿದ್ರೆ ಮೊದಲು ಐ ಮತ್ತು ವಾಂಟ್ ಅದರ ಎದುರಿರುವುದನ್ನು ಕಳೆಯಬೇಕಂತೆ ನಾವು. ಯಾವಾಗ ಐ ಅಂದರೆ ನಾನು ಎನ್ನುವಂತಹ ಅಹಮ್ಮಿಕೆ ಮತ್ತು ವಾಂಟ್ ಅಂದರೆ ಇನ್ನಷ್ಟು ಬೇಕು ಎನ್ನುವಂತಹ ಬೇಡಿಕೆ, ಇದು ಎರಡು ಕಳೆದಾಗ ತನ್ನಿಂತಾನೆ ಪೀಸ್ ಶಾಂತಿ ಎಂಬುದು ಒದಗಿ ಬರ್ತದೆ. ಯಾರೋ ಒಬ್ಬ ಧ್ಯಾನದಲ್ಲಿದ್ದಂತಹ ಸಂತನ ಹತ್ರ ಹೋಗಿ ಕೇಳಿದಂತೆ, ನಾನು ದೇವರನ್ನು ನೋಡಬೇಕಂತ.
ಸಂತ ಮಾತಾಡಲೇ ಇಲ್ಲ ಪ್ರಾರಂಭದಲ್ಲಿ. ಎರಡನೇ ಸಲ ಧ್ವನಿ ಎತ್ತರಿಸಿ ಕೇಳಿದ, ನಾನು ದೇವರನ್ನು ನೋಡಬೇಕು ಅಂತ. ಇದ್ದಕ್ಕಿದ್ದಾಗೆ ಆ ಸಂತ ಕಣ್ಣರಳಿಸಿಕೊಂಡು ಹೇಳ್ತಾನೆ, ನಾನು ಯಾವತ್ತೂ ದೇವರನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಮೊದಲು ಅದನ್ನು ಬಿಟ್ಟು ಬಾ ಅಂತ. ಅಂದರೆ ನಾನು ಎಂಬುದು ನಿನ್ನೊಳಗೆ ಯಾವತ್ತೂ ಇರ್ತದೋ ಅಲ್ಲಿ ತನಕ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಎಂಬುದಕ್ಕೆ ಇಂತಹ ಮಹತ್ವ ಇದೆ. ಸತ್ಯನಾರಾಯಣ ಆ ಶಬ್ದ ನೋಡಿ ಎಷ್ಟು ರೋಮಾಂಚನ. ನಾರಾಯಣನ ಎದುರು ಸತ್ಯ ಇದೆ. ಸತ್ಯ ಇದ್ದಾಗ ಮಾತ್ರ ನಾರಾಯಣನಿಗೂ ವಿಶೇಷತೆ ಎಂಬುದು ಒದಗಿ ಬಂತು. ನಮ್ಮ ಧರ್ಮ ಪ್ರಕಾರ 3 ಗುಣಗಳನ್ನು ಹಿರಿಯರು ಶಾಸ್ತ್ರಗಳು ಉಲ್ಲೇಖಿಸಿದೆ. ತ್ರೈಗುಣ ಅಂತ ಹೇಳ್ತಾರೆ ಅದಕ್ಕೆ. ಅದು ತಮೋಗುಣ, ರಜೋಗುಣ, ಸತೋಗುಣ ಅಂತ. ನವರಾತ್ರಿಯಲ್ಲಿ 9 ದಿವಸ ನವದುರ್ಗಿಯರ ಪೂಜೆ ಆದರೆ ಅದರಲ್ಲಿ 3 ದಿನ ಈ ಗುಣಗಳ ಪ್ರತೀಕವಾಗಿ ಮಹಾಕಾಳಿಯನ್ನು, ಮಹಾಲಕ್ಷ್ಮಿಯನ್ನು, ಮಹಾಸರಸ್ವತಿಯನ್ನು ಆರಾಧಿಸಬೇಕೆಂಬುದು ಪ್ರತೀತಿ. ಓಂಕಾರದಲ್ಲಿ ಆ ಉ ಮು ಎನ್ನುವಂಥ 3 ಅಕ್ಷರ ಇದೆ, ಅದು ಕೂಡ ಇದೇ 3 ಗುಣವನ್ನು ಪ್ರತಿನಿಧಿಸ್ತದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ ತ್ರಿಮೂರ್ತಿಗಳ ಕಲ್ಪನೆ ಕೂಡ ಇದೇ ಗುಣವನ್ನು ನಮಗೆ ಹೇಳುವಂಥದ್ದು. ಹಾಗಾಗಿ ಇದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದರೆ ಸತೋಗುಣ, ಸಾತ್ವಿಕತೆ. ಅಂತಹ ಸಾತ್ವಿಕತೆ ಸತ್ಯನಾರಾಯಣನಲ್ಲಿ ಕಾಣ್ತೇವೆ. ಅದಕ್ಕೋಸ್ಕರ ಸತ್ಯ ಎಂಬುದು ಎದುರು ಇರುವಂಥದ್ದು. ಸತ್ಯನಾರಾಯಣನನ್ನು ನಿತ್ಯ ಪಾರಾಯಣ ಮಾಡಿದಾಗ ಮಾತ್ರ ಭಗವಂತ ಅದು ನಮ್ಮ ಒಳಗೆ ಇಳಿತಾನೆ ಮತ್ತು ನಮ್ಮ ಒಳಗೆ ಸದಾ ಜಾಗೃತನಾಗಿದ್ದುಕೊಂಡು ಬೇಕಾಗಿರುವಂಥ ಇಷ್ಟಾರ್ಥಗಳನ್ನು ಸಕಾಲಿಕವಾಗಿ ಒದಗಿಸಿಕೊಡ್ತಾನೆ ಎಂಬುದು ಪ್ರತೀತಿ. ಸ್ವಸಹಾಯ ಸಂಘ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆ ಮಾಡುವುದು ನಾನು ಕಂಡಂತೆ ಒಂದು ವಿಶೇಷ ಏನಂದರೆ, ಈ ಸ್ವಸಹಾಯದಲ್ಲಿ ಸ್ವ ಎನ್ನುವುದರಲ್ಲಿ ನಾನು ಎನ್ನುವಂಥ ಪ್ರಜ್ಞೆ ಉಂಟು. ಆದರೆ ಸಹಾಯ ಎನ್ನುವುದರಲ್ಲಿ ಯಾವತ್ತೂ ನಾನು ಎನ್ನುವುದು ಇರಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಇನ್ನೊಬ್ಬರಿಗೆ ನೆರವಾಗಬೇಕಿದ್ರೆ ಅಲ್ಲಿ ಇಬ್ಬರು ಇರಲೇಬೇಕು. ಹಾಗಾಗಿ ನಾನು ಮತ್ತು ಸಮೂಹ, ಆತ್ಮಪ್ರಜ್ಞೆ ಮತ್ತು ಸಮೂಹ ಪ್ರಜ್ಞೆ ಎರಡು ಜೊತೆಯಾಗಿಟ್ಟುಕೊಂಡದ್ದು ಅದು ಸ್ವಸಹಾಯ ಆಗ್ತದೆ. ಹಾಗಾಗಿ ಸ್ವಸಹಾಯದ ಮೂಲಕ ಪ್ರತಿಯೊಬ್ಬರೂ ಬೆಳೆದು, ನಾನು ಬೆಳೆದು ಇನ್ನೊಬ್ಬರನ್ನು ಬೆಳೆಸಬೇಕೆನ್ನುವಂತಹ ಉದ್ದೇಶ ಇದರ ಹಿಂದಿರುವುದನ್ನು ನಾವು ಗಮನಿಸಬೇಕು. ಪ್ರಗತಿ ಬಂಧು ಒಕ್ಕೂಟ, ಈ ಪ್ರಗತಿ ಬಂಧು ಶಬ್ದ ನನಗೆ ಬಹಳ ವಿಶೇಷ ಅಂತ ಕಾಣ್ತದೆ. ಎರಡು ಕಲ್ಪನೆಯಲ್ಲಿ ನಾನು ಅದನ್ನು ವಿಸ್ತರಿಸ್ತೇನೆ. ಒಂದು ಪ್ರಗತಿಯ ಬಂಧು, ಮತ್ತೊಂದು ಪ್ರಗತಿಗೆ ಬಂಧು. ಪ್ರಗತಿಯ ಬಂಧು ಬೇಕಾದಷ್ಟು ಮಂದಿ ನಮ್ಮಲ್ಲಿದ್ದಾರೆ. ಉಂಟಾದ ಕಾಲಕ್ಕೆ ನಂಟರು ಇಷ್ಟರು ಬಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ಧನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತೆತ್ತುವರಯ್ಯ ಅಂತ ದಾಸರು ಹೇಳ್ತಾರೆ. ನಮ್ಮಲ್ಲಿ ಸಂಪತ್ತು ಯಾವ ಒದಗಿ ಬರ್ತದೋ, ಪ್ರಗತಿ ಎಂಬುದು ನಮ್ಮಲ್ಲಿರ್ತದೋ ಅದರ ಬಂಧುಗಳಾಗುವವರು ಬೇಕಾದಷ್ಟು ಮಂದಿ ಇದ್ದಾರೆ. ಆದರೆ ಪ್ರಗತಿಗೆ ಬಂದು ಆಗುವವರು ಬಹಳ ಕಡಿಮೆ. ಬಹುಶಃ ಇಲ್ಲಿ ಇರುವವರೆಲ್ಲ ಪ್ರತಿಯೊಬ್ಬರ ಪ್ರಗತಿಗೆ ಬಂದಾಗುವರು. ಅಂದರೆ ಎಲ್ಲರೂ ಉದ್ಧಾರ ಆಗಬೇಕು, ಅಭ್ಯುದಯ ಕಾಣಬೇಕು, ಏಳಿಗೆ ಪ್ರಗತಿಯನ್ನು ಕಾಣಬೇಕು. ಆ ಮೂಲಕ ಆ ಪ್ರಗತಿಗೆ ನಾವು ಜೊತೆಯಲ್ಲಿದ್ದೇವೆ ಎನ್ನುವ ಸಂದೇಶ ಈ ಮೂಲಕ ಇಲ್ಲಿ ಪ್ರಸಾರ ಆಗ್ತದೆ ಎಂಬುದು ನನ್ನ ಅನಿಸಿಕೆ. ಬಂಧುಗಳೇ, ಹೆಚ್ಚಿನ ಮಾತಿನ ವಿಸ್ತಾರಕ್ಕೆ ಹೋಗುವುದಿಲ್ಲ, ಸಾಕಷ್ಟು ಮಂದಿ ಮಾತನಾಡಲಿಕ್ಕಿದ್ದಾರೆ. ಒಂದೇ ಆಶಯ, ಪ್ರತಿ ಮನೆಯಲ್ಲಿ ಪ್ರತಿ ಮನಸ್ಸಲ್ಲಿ ಉದ್ಧರಣ ಕಾಣಬೇಕು. ಅದು ಸರ್ವಾಂಗ ಸುಂದರವಾದ ಉದ್ಧರಣ. ದೇಹ ಎಂಬುದು ವೀರನಾಗಿದ್ದಾಗ, ಮನಸ್ಸು ಎಂಬುದು ಇಂದ್ರನಾಗಿದ್ದಾಗ ವೀರೇಂದ್ರತ್ವ ಮೂಡ್ತದೆ. ಅದು ಹೆಗ್ಗಡೆ ಅಂದರೆ ನಾಯಕತ್ವ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ವೀರೇಂದ್ರತನ ನಮ್ಮೊಳಗೂ ಮೂಡಬೇಕು. ಮನಸ್ಸು ಮನೆ ಎರಡು ಕೂಡ ಧರ್ಮ ಇರುವ ಸ್ಥಳ ಆಗಬೇಕು. ಆಗ ಧರ್ಮಸ್ಥಳ ಎನ್ನುವುದಕ್ಕೆ ಸಾರ್ಥಕತೆ ಸಿಗ್ತದೆ. ಅಂತಹ ಆಶಯ ಆಗಲಿ. ಪ್ರತಿಯೊಬ್ಬರ ಬದುಕಿನ ಜೀವ ಅಭಿವೃದ್ಧಿ ಆಗಲಿ, ಜೀವನಾಭಿವೃದ್ಧಿ ಆಗಲಿ. ಆ ಮೂಲಕ ಪ್ರತಿ ಜೀವನ ಅಭಿವೃದ್ಧಿ ಆದಾಗ ಗ್ರಾಮಾಭಿವೃದ್ಧಿ ಖಂಡಿತವಾಗಿ ಸಾಧ್ಯ ಎನ್ನುತ್ತಾ ಪ್ರಯತ್ನವನ್ನು ಬಹಳ ಗೌರವಿಸ್ತೇನೆ. ಎಳೆಯ ವಯಸ್ಸಿನವನಾದರೂ ಕೂಡ ಹಿರಿಯರ ಎದುರು ಉಪನ್ಯಾಸ ಎಂಬ ನಿರೀಕ್ಷೆಯಲ್ಲಿದ್ದೀರಿ. ಹೇಳುವುದಕ್ಕೆ ಸಾಕಷ್ಟು ವಿಚಾರಗಳಿದ್ರೂ ಕೂಡ ಸದ್ಯಕ್ಕೆ ಇಷ್ಟು ಸಾಕು ಎನ್ನುತ್ತಾ ಪ್ರೀತಿ ನಿರಂತರವಾಗಿರಲಿ. ಕಾರ್ಯಕ್ರಮ ಇನ್ನು ಮುಂದಕ್ಕೂ ಬೆಳೆದು ಬರಲಿ. ಇಂತಹ ಚಟುವಟಿಕೆಯ ಮೂಲಕ ಫಾದರ್ ಅವರು ಹೇಳಿದ ಹಾಗೆ ಮಹಿಳಾ ಸಬಲೀಕರಣ ಮತ್ತು ಆ ಮೂಲಕ ಸಮಾಜದ ಸರ್ವ ಏಳಿಗೆಯಲ್ಲಿ ಸ್ವಸಹಾಯ ಸಂಘಗಳ ಬಹಳ ಗಮನೀಯವಾದ ಶ್ಲಾಘ್ಯಾರ್ಹವಾಗಿರುವಂತಹ ಪಾತ್ರ ಇರಲಿ ಎಂಬ ಆಶಯದೊಂದಿಗೆ ವಿರಮಿಸುತ್ತಿದೆ. ಸತ್ಯನಾರಾಯಣ ದೇವರನ ಪೂಜೆಯನ್ನು ಒಟ್ಟು ಸೇರಿದು ಮನ್ಪುಣವೇ ಒಂಜಿ ಭಾಗ್ಯ ದಾಯೇಂದು ಪಂಡ ನಂಗೆ ಎಕಡೆ ಪಂಡೇದು ನಂಗೆ ಮಾತ್ರೆಗಳಿಂಚಿದ್ರೆ ಒಂಜಿ ಪೂಜೆ ಮನ್ಪೊಡು ಪನ್ಪುಡು ಒಂಜಿ ಆಸೆ ಪುಣ ಆಡ ಆಸೆನು
ಒಟ್ಟಾದ ಮನ್ಪುನಗ 10 ಸೇರಿನವಳು ಮುತ್ತುಂಡು ಬನ್ಪೇರು 10 ಜನ ಸೇರಿದು ಕೈ ಮುಗಿನವಳು ಒಂಜಿ ಶಕ್ತಿ ನೆಲೆ ಹಾಪುಣದು ನಮ್ಮ ಹಿರಿಯಗಳು ಬಂತೇರು ಅಂಚಿತ್ತಿನ ಒಂಜಿ ಶಕ್ತಿ ಸಾನ್ನಿಧ್ಯದ ಕೇಂದ್ರ ಈ ಒಂಜಿ ಪ್ರಗತಿ ಬಂಧುಬಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಒಕ್ಕೂಟದ ಪದಾಧಿಕಾರಿಗಳ ಸಂದರ್ಭ ಉಂಟಾತನು ಪರಬೇರು ಹಳೆಬೇರು ಹೊಸ ಚಿಗುರು ಕೂಡೆ ಮರ ಸೊಗಸು ಬನ್ಪೇರು ಏಪಲ ನೀರು ಪರತು ಪೋಂಡ ಪರಿಶುದ್ಧ ಅದು ಪುಣಿಗೆ ಉಂತಿ ನೀರು ಆತು ಪರಿಶುದ್ಧ ಹತ್ತು ಬನ್ಪೇರು ಹೊಸ ಬರೊಂದು ಪೊಡು ಪರತು ಐದೊಟ್ಟಿಗೆ ಜತೆ ಆದು ಪೊಡು ಅಂಚ ಹೊಸ ಪದಾಧಿಕಾರಿಗಳನ್ನ ಆಯ್ಕೆ ಆತಂಡು ಪರತದಕ್ಕಲ್ಲ ಒಟ್ಟಿಗೆ ಇತ್ತೊಂದು ಹೊಸದ ಸದಸ್ಯರನ್ನು ಸೇರ ಒಂದು ಒಕ್ಕೂಟ ದುಂಬು ಪೋನಾಗ ಏಪಲ ಅವು ನನಲಾತ ಏಕಡಾರೊಂಜಿ ಪಾತೆರ ಪಂಡೇರು ಎಂಕುಲು ಆ ಒಂಜಿ ಒಕ್ಕೂಟದ ಜವಾಬ್ದಾರಿ ಇದೆ ತೊನ್ನಗ ಭಾರಿ ಎಲ್ಲಿಯ ಮಟ್ಟೊಡಿತ್ತನದು ಇಂಚಿತ್ತಿನ ಸ್ಪರ್ಧಾತ್ಮಕ ಮನೋಭಾವ ಬೋಡು ಎಂಕುಲು ಅಧಿಕಾರ ವಹಿಸೊನ್ನಂಚಿನ ಎಂಕಲ್ನ ತಂಡೋಲೆನು ದುಂಬುದಕ್ಲಿರ್ದು ಹೆಚ್ಚ ಸಾಧನೆ ಮಂತು ತೋಜಾವೋಡು ಪನ್ಪುನಂಚಿನ ಒಂಜಿ ಸ್ಪರ್ಧೆ ಬೋಡು ಅವು ಎಡ್ಡೆಗಾದು ಪೋಡು ಒರಿಯನು ಹಾಳು ಪೆರಬಲ್ಲಿ ಸ್ಪರ್ಧೆ ಪನ್ಪುಣವು ಸ್ಪರ್ಧಾತ್ಮಕ ಮನೋಭಾವ ಪನ್ಪುಣವು ನಮ್ಮ ಉಲ ಇಡ್ಬೋಡು ಅವು ನಂಗೆ ಆತ್ಮವಿಶ್ವಾಸ ದೆಂಜಾವುಡು ಯಾಕಂದ್ರೆ ನಾರಾಯಣರ ಪಾತೆರ್ನ ಪಂಡೇರಿ ಯಾನು ಹೆಚ್ಚ ಪಾತೆರ್ನ ಆಯ್ತು ಮೈಕದೆ ದುರಂತನ ಕುಂಬಾರನು ಒಂದು ಅಡ ಅಂಚಿತ್ತಿನ ಕುಂಬಾರನರೆಗಳ ಮಾತೆರ್ನಂಚಿನ ಶಕ್ತಿ ನಿಂಚಿನ ಸ್ವಸಹಾಯ ಸಂಘಗಳು ದಾಯ ಕೊಡ್ತಾ ಅಂದ ಬಂಡ ನಾಯಕತ್ವದ ಗುಣಕ್ಕುಲೇನಿ ಈ ಸ್ವಸಹಾಯ ಸಂಘ ಬುಳೆಪಾವೊಂದುಂಡು ಸ್ವಸಹಾಯ ಪನ್ಪುಣವು ಅಂಚಿನನೆ ನಂಗೆ ನಮನೆ ಸಹಾಯ ಮಂತೊಂಡಿ ನಂಗೆ ಏಪಲ ಬತ್ತದ ಕುಡೋರಿ ಸಹಾಯ ಮನ್ಪು ಇருந்து ನಮ್ಮ ನಂಬಿಕೆ ಉಪ್ಪುಣವು ಬಾರಿ ಇಂದದು ನಂಗೆ ನಮನೆ ಸಹಾಯ ಮಂತೊನ್ನಾಗ ನಮ್ಮಂಚಿನಕ್ಕಲು ಸಹಾಯ ಮನ್ಪುನಕ್ಕಲು ಮಾತ ಒಟ್ಟಾನಾಗ ನಮ್ಮ ಶಕ್ತಿ ಹೆಚ್ಚಾಪುಡು ಐಟ್ಲ ಮಾತೃ ಶಕ್ತಿ ಜಾಗೃತ ಆವದುಂಡು ಅಪ್ಪೆಲ್ಲು ಮಿನಿ ಜಾಗೃತ ಆದ ಲಕ್ಕದು ಅಂತ ಇರಂದಂಡ ವಾ ಬೇಲೆಲ್ಲ ಐನು ಮಣ್ಪೊಲಿ ಪನ್ಪುನೇನು ನೆರೆದುಂಬುದಕ್ಕುಲ್ಲ ಹಿರಿಯಕ್ಕಳು ಬಂದೇರು ಅಂಚಿತ್ತಿನ ಜಾಗೃತ ಶಕ್ತಿ ನಿಕುಲ್ಡ ನನಲಾತಿ ಎಡ್ಡಾವಡು ನಿಕುಲು ನಂಬಿಂಚಿನ ದೈವ ದೇವೇರು ನಿಕಲಿನ ಎಡ್ಡೆ ಸಾದಿಡು ಕೊಳವಡು ನಿಕುಲು ಮಣ್ಪುಣಂಚಿನ ಬೇಲೆ ಎಡ್ಡೆ ರೀತಿಡು ನಡಪಡು ಈ ನಿಕಲ ಒಕ್ಕೂಟಲು 4 ಉಲ್ಲನ ಧರ್ಮ ಸಾಕ್ಷಿ ಧರ್ಮದೀಪ ಶ್ರೀರಕ್ಷ ಬೊಕ್ಕ ಧರ್ಮಜ್ಯೋತಿ ಒಕ್ಕೂಟಲು ನನಲಾತ್ ಬೆಳಗಡು ಒಂಜಿ ಎಲ್ಲಿಯ ಕತೆ ಪಂಡದು ಯಾನೊಂಜಿ ಪಾತೆರನು ಉಂತ ಒಂದುಲ್ಲೆ ಒಂಜಿ ಕಾಡು ಹೊರ ಆ ಕಾಡಿಗೆ ಸೂಬುರುಂಡಿಗೆ ಸೂಬೂರ್ದಾನಾಗ ಆ ಕಾಡದೊಲೈ ಸಹಜವಾದ ನಿಕ್ಲೆ ಗೊತ್ತುಂಡು ಕಾಡದೊಲೈ ಪುನಿ ಪೂರ ಪ್ರಾಣಿ ಪಕ್ಷಿಗಳು ಕಾಡಿಗೆ ಸೂಬೂರುಂಡು ನನ್ನ ಎಂಕ್ಲೆಗೆ ಒರಿಯರೆ ಸಾಧ್ಯ ಇಜ್ಜಿಂದು ಮಾತ ಪ್ರಾಣಿ ಪಕ್ಷಿಗಳು ಕಾಡನ್ನು ಬಿಡ್ದು ಬಲಿಪೆರೆಸರು ಮಂತನಿಗೆ ಅಪ್ಪಗ ಅವಳು ಮಾತೆಲ್ಲ ಬಲಿಪೆಣದುನಾಗ ಒಂಜಿ ಗುರ್ಬಿ ಪೋದು ಇನಿ ನಮಗೆ ಗುರ್ಬಿ ತೀರ್ದಿಕ್ಕುಜಿ ನಮ್ಮ ಈ ಒಂಜಿ ಅಭಿವೃದ್ಧಿದ ವೇಗೋಡು ಗುರ್ಬಿಲು ಪೂರ ಪೋತ ಒಂಜಿ ಗುರ್ಬಿ ಪೋದು ಕೈತಳ್ಳಿತಿನ ಕೆರೆಗೆ ಪೋದು ಮುರ್ಕುಡಿಗೆ ಬತ್ತದು ತನ್ನ ರೆಕ್ಕೆದ ನೀರನ್ನು ಸೂಕು ರಟ್ಟ ಹೆರಸರು ಅನ್ಬಿಡುಗೆ ಅಪ್ಪಗ ಬಾಕಿದ ಪ್ರಾಣಿಲು ಪೂರ ತೆಲಿಪೇರು ಮರಳಿಕ್ ಈ ತೆಲಿಯ ಗುರ್ಬಿ ನಿನ್ನ ರೆಕ್ಕೆಡು ಬತ್ತು ನಿನ್ನ 4 ಪನಿ ನೀರು ಈ ರಟ್ಟಾಂಡ ಇಂದು ತೂ ತೆಕ್ಕುವ ಅಂದು ಅಪ್ಪಗ ಗುರ್ಬಿ ಒಂಜಿ ಪಾತೆರ ಬಂದ್ಬಿಡುಗೆ ಎಂಡ ಹಾಪುನಿ 4 ಪನಿ ಆತೆ ನಿಕುಲ್ ಮಾತೆರ್ಲ ಸೇರ್ಲೆಗೆ ಅಪ್ಪಗೆ ಈ ತೂ ಬಿಡ್ಲೆ ಇಂಚಿತ್ತಿನ 10 ತೂ ಬತ್ತನಲ್ಲ ತೆಕ್ಕ ಹೋಲಿ ಪಂಡೊಂದು ಅಂಚಿತ್ತಿನ ಶಕ್ತಿ ನಿಕಲ ಒಕ್ಕೂಟೋಗು ಬರಡು ಪಂಡೊಂದು ಅವಕಾಶ ಸೊಲ್ಮೆ ಸಂದವದು ಮಾತೆರೆಗಳ ಎಂಡಾವಡು ಮಾತೆರೆಗಳ ಒಂಜಿ ಎಂಚಿನ ಸಂದೇಶ ಪೋಪುನ ಒನ್ನನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂಜಿ ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತ ಬಡತನ ಪನ್ಪುನ ಅಂತರ ಇಜ್ಜಂದೆ ಇಡೀ ದೇಶಕ್ಕೆ ಎಡ್ಡೆ ಸಂದೇಶನ ಕೊರ್ಪುನಂಚನ ಬಾಕಿ ದಾಖಲೆಗೆ ಒಂಜಿ ಎಡ್ಡೆ ಮಾದರಿ ಆದಿತ್ತು ನನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಂಗೊತ್ತುಂಡು ಯಾನು ಎಲ್ಲಿಯೇ ಬಾಲ ಇಪ್ಪುನಾಗ ಅಪ್ಪನಕ್ಲು ವಾರಿ ತಿರಿತೇರೆ ಅಕ್ಕನಕ್ಲು ವಾರಿ ತಿರಿತೇರೆ ನಮ್ಮ ತಗೆ ತಂಗಡ್ನಕ್ಲು ವಾರಿ ತಿರಿತೇರೆ ನಮ್ಮ ನಿರಕರತೆಕ್ಲು ವಾರಿ ತಿರಿತೇರೆ ಪಾಪ ಇಲ್ಲ ಬೀಡಿ ಕಟ್ಟೊಂದು ಇಪ್ಪರೆ ಯಾರು ಬೊಕ್ಕೊಂಜಿ ಇಲ್ಲಡೆ ಬೇಲೆಗೆ ಪೋದಿಪ್ಪರೆ ಯಾರು ಇಜ್ಜಂದ ಕೆಲವೊಂಜಿ 5% ಜನ ಸರ್ಕಾರಿ ಹುದ್ದೆನ ಬೇತೆ ಬೇತೆ ಹುದ್ದೆಗೆ ಪೋಯರಾದಿಪ್ಪು ಆನ ಇನಿತ ದಿನ ನಮ್ಮ ಮಾತ ಆತ್ಮಾವಲೋಕನ ಮನ್ಪೊಡು ಪ್ರತಿ ಒಂಜಿ ಪೊಂಜಿನಕ್ಲೆಗ್ಲ ದೇವರ ದೇಟು ಆ ಶಕ್ತಿ ಬೈದಂಡೆ ಅವು ಎನ್ನಲೆ ಕೊಡು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆದಿಪ್ಪು ಪನ್ಪುನ ಭಾವನೆ ಬರ್ಪುಂಡು ತನ್ನ ಸ್ವಂತ ಉದ್ಯೋಗ ಮನ್ಪೊಲಿ ಪಂಡದೆ ಭಾರಿ ಶೋಕದ ನಿಕ್ಲಿಗೆ ಟೀಚಿಂಗ್ ಕೊರ್ಪೇರು ಕ್ಲಾಸ್ ಕೊರ್ಪೇರು ನಿಕ್ಲು ದಾದೆಗಳ ಪೋಡಿಯರ ಬಲ್ಲಿ ನಿಕ್ಲಿಗೆ ಇಂಚಿನ ಆರ್ಥಿಕ ಬ್ಯಾಂಕ್ ಆದಿಪ್ಪು ಬೇತೆ ಬೇತೆ ಸಾಲ ಆದಿಪ್ಪು ಆ ಸಾಲನು ನಿಕ್ಲಿಗೆ ಕೊರ್ದು ನಿಕ್ಲಿನ ಸ್ವಂತ ಉದ್ಯೋಗ ಮನ್ಪುಲೆ ನಿಕ್ಲು ಸ್ವಂತ ನಿಕ್ಲಿನ ಕಾರ್ದ ಮಿತ್ತು ಉಂತಲೇ ಪಂಡದೆ ನೇರವಾದ ಧರ್ಮಸ್ಥಳದ ಕಾವಂದೇರ್ಲ ಅರೆ ಒತ್ತಿಗೆ ಇತ್ತಿನ ಜನ ಟೀಮ್ಲ ನಂಗೆ ಆ ಮಾತು ಕೊರ್ಪೇರು ಮಾದರಿ ಆಪುಂಡು ಕೆಲವು ಸತಿ ತನ್ನ ಮಗಳಿಗೆ ಮದುವೆ ಆಯರ ಬಂಗ ಉಂಡು ತನ್ನ ಜೋಕುಲು ಶಾಲೆ ಪೋಯರ ಬಂಗ ಉಂಡು ತನ್ನ ಇಲ್ಲಲೆ ಬೇತೆ ಬೇತೆ ಸಮಸ್ಯೆ ಇತ್ತು ನನ್ನ ಕಂಡನಿನ ಸಮಸ್ಯೆ ಆದಿಪ್ಪು ತನ್ನ ಆರೋಗ್ಯದ ಸಮಸ್ಯೆ ಆದಿಪ್ಪು ತನ್ನ ಇಲ್ಲದ ಬೇರೆ ಬೇರೆ ಸಮಸ್ಯೆ ಆದಿಪ್ಪು
ಅಪ್ಪ ಇಲ್ಲದ ಸಮಸ್ಯೆ ಆದಿಪ್ಪು ಇಜ್ಜಿಂದಾಂಡ ಜೋಕ್ಲೆ ಮದಿಮಾಯರ ಉಂಡು ಪನ್ಪುನ ಸಮಸ್ಯೆ ಆದಿಪ್ಪು ಆ ಸಮಸ್ಯೆಲು ಮಾತ ನೂರಾರು ಇಪ್ಪನಾಗ ಕೆಲವೊಂಜಿ ಸೀಕ್ ರೋಗ ರುಜಿನ ಬರ್ಪುಣಿ ಮಾಮೂಲಿ ಆಂಡ ಇತ್ತೆ ಪೊಂಜನಕ್ಲೆಗೆ ಆರೋಗ್ಯ ನೂದೆಗ್ ನೂದು ಆರೋಗ್ಯ ಇಪ್ಪುಂಡು ದಾದೆಗೆ ಪಣ್ಣಂದಾಂಡ ಅಕ್ಲಿಗೆ ಪುರ್ಸೋತಿಜ್ಜಿ ದಾದ ಪಣ್ಣನ ಆಲೋಚನೆ ಮನ್ಪುನಂಜಿನ ಪುರ್ಸೋತಿಜ್ಜಿ ವಾ ಸಮಸ್ಯೆ ಇತ್ತಂದಲ್ಲ ಬರಿಟದಿದ್ದು ತನ್ನ ಉದ್ಯೋಗ ಮಂತೊಂದು ಉದ್ಯೋಗದ ಒಟ್ಟಿಗೆ ಆ ಐಕೆ ಎಂಚಿನ ಬೋರ್ಡು ಆ ವ್ಯವಸ್ಥೆಯನ್ನ ಮಂತೊಂದು ತನ್ನ ಇಲ್ಲದ ವ್ಯವಸ್ಥೆಯನ್ನ ಸರಿಯಾದ ಮಲ್ಪೊಡಿ ಪನ್ಪುನ ಧೈರ್ಯ ಆ ಆತ್ಮಶಕ್ತಿ ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿಕ್ಕದಿಂದ ತೋಜುಂಡು ಯಾನು ಪನ್ಪುಡಿ ದಾದೆಗೆ ಪಣ್ಣಂದ ಒಂಜಿ ದುಂಬು ಜಾತಿ ಜಾತಿದ ಮಿತ್ತು ಕೋಪ ಅನ್ನ ಮೆಗ್ಗಿನ ನಡುಡು ಗಲಾಟೆ ಇಲ್ಲದ ಬರಿತ ನೆಟ್ಟು ಗಲಾಟೆ ಆನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟಲು ಆಯ್ಬೊಕ್ಕ ಇಂದು ಮಾತ ಕಡಿಮೆ ಆತನ ಪಣ್ಣದು ಹಿರಿಯಾಕ್ಲು ಪಣ್ಣೊಂದುಲ್ಲೇರು ಯಾನೆ ಒಂಜಿ ರಡ್ಡು ವಾರ ದುಂಬು ಒಂಜಿ ಗ್ರಾಮಾಂತರ ಪ್ರದೇಶ ಪೋಯ ಗ್ರಾಮಾಂತರ ಪ್ರದೇಶ 10-15 ಜವನೇರು ಮಾತ ಬೇಲೆ ಮಂತೊಂದುಲ್ಲ ಒಟ್ಟಿಗೆ ಹೆಂಗೆ ಆಶ್ಚರ್ಯ ಅಂದ್ರೆ ಇತ್ತೆಲ್ಲ ಈ ಗ್ರಾಮಾಂತರ ಪ್ರದೇಶದ 10-15 ಜವನ ಒಟ್ಟಾದ ಈತು ಶೋಕದ ಬೇಲೆ ಮನ್ಪರ ಸಾಧ್ಯತೆ ಉಂಡಾ ಯಾನು ಹೋದ ಕೇಳುವೆ ಈತು ಜನ ಒಟ್ಟಾದ ಎಂಚ ಬೇಲೆ ಮನ್ಪರ ನಿಕ್ಲ ಐತಾರೆ ಒಂದು ಗ್ರೂಪದ ಬೇಲೆ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಗ್ರೂಪ್ ದಾಖಲು ಒಟ್ಟಾದ ಒಂಜಾದ ವಾರಗೋರ ಒಂಜೊಂಜಿ ಇಲ್ಲಲ್ಲ ಬೇಲೆ ಮನ್ಪುಣಿ ಆತನ ಏತೊಂಜಿ ಶೋಕದ ಸಂಘಟನೆ ಇನಿ ಗೊಬ್ಬರದ ಮೇರೆ ಜನ ಏರ್ಲ ಬರ್ಬುಜೇರಿ ಮಣ್ಣು ತುಂಬೇರೆ ಜನ ಏರ್ಲ ಬರ್ಬುಜೇರಿ ಆನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಈ ಒಕ್ಕೂಟದ ಗ್ರೂಪದ ಬೇಲೆ ಈತು ಶೋಕದ ಬೇಲೆ ಹಾಪುಂದ ಅಂದ ಕೈ ಕೊಯ್ಯರ ಮಿಷಿನ್ ಬತ್ತಿಪ್ಪು ಆನ ಎಲ್ಲೆಲ್ಲ ಕೊಲೆಂಜಿದ ಕೈ ಕೊಯ್ಯರ ಮಿಷಿನ್ ಬಾರ ಆಪುಜಿ ಆನ ಜನಕರು ಒಟ್ಟಾದ ಕೂರ್ದು ಮನ್ಪುಣಿ ಒಂದ ಒಂದು ಎಡ್ಡ ಸಂದೇಶ ಅಂದು ಬಾಕಿದಕ್ಲೆ ಮಾದಾರಿ ವೇದಿಕೆ ಕುಳ್ಳುದೇರಿ ಇಂದು ಕೇವಲ ಬಾಯಿದ ಪಾತ್ರೆದತ್ತು ಅವು ಹಿಂದೂ ಧರ್ಮ ಆದಿಪ್ಪು ಕ್ರೈಸ್ತ ಮತ ಆದಿಪ್ಪು ಈ ಜನ ಇಸ್ಲಾಂ ಮತ ಆದಿಪ್ಪು ಇನ್ನು ಮಾತಲ್ಲ ಒಂಜಿ ಬಂದ್ಮನ ಸಂದೇಶನು ಧರ್ಮಸ್ಥಳ ಗ್ರಾಮ ಆರೆ ಕಾವಂದೇರೆ ಇಡೀ ದೇಶಗೂ ರಾಷ್ಟ್ರಗೂ ಅಂತಾರಾಷ್ಟ್ರ ಮಟ್ಟಗಳು ಕೊಣದು ಕೊಡ್ತಾನೆ ಆರ ತುಳು ಆ ಒಕ್ಕೂಟ ಈ ಅಂತಾರಾಷ್ಟ್ರ ಮಟ್ಟಲ್ಲ ತುಳು ಉರಿಯೋಡು ಬಂಡದು ಮಂತೇರು ಅಪ್ಪ ತುಳುಟು ಏರೇರನೆ ಆ ಭಿನ್ನರಾದಲ್ಲಿ ಎಪ್ಪೋಡು ಬಂಡನಂದ ಬೇತ ಬೇತ ಚರ್ಚದ ಧರ್ಮ ಗುರುಕುಲು ಬೇತ ಬೇತ ಪಳ್ಳಿದ ಆ ಗುರುಕುಲ್ನಾಗಲು ಬೇತ ಬೇತ ಸ್ವಾಮೀಜಿನಕ್ಲೇನು ಬೇತ ಬೇತ ಈ ತುಳುತ ಬಗ್ಗೆ ಅಧ್ಯಯನ ಅನ್ಪೊಂದಿತ್ತನಕ್ಲೇನು ತುಳುಲೆತ್ತದು ಅಂತಾರಾಷ್ಟ್ರೀಯ ಮಟ್ಟರು ಉಜ್ಜಿರೇಡು ಭಾರಿ ಮಲ್ಲ ತುಳುತ ಕಾರ್ಯಕ್ರಮ ಅಂತೀರಿ ಐನು ತುಯ್ಯರ ಬೋಪನೇ ಭಾರಿ ಮಲ್ಲ ಭಾಗ್ಯ ನನಗ ಅವಳು ಜಾತಿ ಮತ ಭೇದ ಬುರನೆ ಆ ಮಾತ ಧರ್ಮದಾಗ್ಲು ಬತ್ತು ಸೇರಿದು ಅವು ನಿಜವಾದ ವಿಶ್ವವಿಖ್ಯಾತ ಆಪಿಲೆಕ ಮಂತೀರಿ ಇನಿ ಈತು ಶೋಕದ ಒಕ್ಕೂಟ ಆ 4 ಒಕ್ಕೂಟದ ಪುದರೆ ಭಾರಿ ಶೋಕರು ಕೊಡ್ತಾರೆ ಆ ಒಕ್ಕೂಟದ ಪುದರ್ಕೆ ಏನಾನೆ ನಂಗೆ ಬಂಜಿ ದಿಂಜರು ಉಡಲ್ ದಿಂಜರು ಅವು ಧರ್ಮಸಾಕ್ಷಿ ಆದಿಪ್ಪು ಧರ್ಮದೀಪ ಆದಿಪ್ಪು ಶ್ರೀರಕ್ಷಾ ಆದಿಪ್ಪು ಧರ್ಮಜ್ಯೋತಿ ಆದಿಪ್ಪು ನೆಟ್ಲ ಪ್ರತಿಯೊಂದು ಅರ್ಥಪೂರ್ಣವಾಯಿನ ಆ ಅರ್ಥಪೂರ್ಣವಾದ ಒಕ್ಕೂಟರು ಮಾತೆಲ್ಲ ಒಟ್ಟಾದ ಬೊಕ್ಕೋರಿಯಾಗಿ ಎಂಚಿನ ಲಾಭ ಅವರು ನಮ್ಮ ಹಿರಿಯಕ್ಕಳು ಪಂಪೇರು ನಮಗ ಸಮಾಜಗೂ ಈ ಎಂಚಿನ ಕೊಡ್ತಾಂದ್ರೆ ಕೇನ್ಯಾರ ಬಲ್ಲಿ ಸಮಾಜಕ್ಕೆ ಈ ಎಂಚಿನ ಕೊಡ್ತಂದ್ರೆ ಈ ಆಲೋಚನೆ ಮನ್ಪಡು ಸಮಾಜನಿಗೆ ಕೊಡ್ತೀಜಿ ಸಮಾಜಕ್ಕೆ ಗೌರವ ಕೊಡ್ತೀಜಿ ಸಮಾಜಕ್ಕೆ ಪ್ರಶಸ್ತಿ ಕೊಡ್ತೀಜಿ ಸಮಾಜಕ್ಕೆ ಪುದರ್ ಕೊಡ್ತೀಜಿ ಎಂದು ಏಪಲ ಈ ಐತ ಬಗ್ಗೆ ಆಲೋಚನೆ ಮಂತಂದ ನಿನ್ನ ಸಮಾಜ ಏಪಲ ಗುರುತಿಸಾರ ಸಾಧ್ಯಜಿ ಸಮಾಜಗೂ ಈ ಎಂಚಿನ ಮನ್ಪು ಅಪಗ ಸಮಾಜ ನಿನ್ನನ್ನು ಗುರುತಿಸೋನು ಅಂಚನೆ ಕ್ಷೇತ್ರ ಧರ್ಮಸ್ಥಳದ ಈ ಎಡ್ಡೆ ಕಾರ್ಯಕ್ರಮ ಪ್ರತಿಯೊಂದು ಸಮಾಜಗೂ ಎಡ್ಡೆಡ್ಡೆ ಸಂದೇಶಲ್ಲ ಎಡ್ಡೆಡ್ಡೆ ಕೆಲಸಲ್ಲ ಮಾತೆಲ್ಲ ಒಟ್ಟಾದ ಒಂಜಾದ ಜೀವನ ಎಂಚ ಸಾಗಿಸವಲಿ ಪನ್ಪುನ ಆ ರೀತಿಯಲ್ಲ ತೋಜಾದ ಕೊರನಿಡಿದವರ ಇನಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಗುರುತಿಸಾದಿರಿ ಆಯ್ತ ಒಟ್ಟಿಗೆ ಸತ್ಯನಾರಾಯಣ ಪೂಜೆ ದೀತಾರೆ ಸತ್ಯನಾರಾಯಣ ಪೂಜೆ ಒರಿಯೋರಿಗೆ ಮನಪೇರೆ ಬಾರಿ ಬಂಗಾಂದಾಕ್ಲು ಪಂಡ್ ದೀಪೇರು ನಿಜವಾದ ಒಟ್ಟಾದ ಒಂಜಾದ ನಮ್ಮ ಸತ್ಯನಾರಾಯಣ ಪೂಜೆ ಮಂತಂದ ಆಯ್ಕೆ ವಿಶೇಷವಾದ ಶಕ್ತಿ ಬರ್ಕೊಂಡು ಆ ಪೂಜೆಗೆ ಯಾಕಾರ ಕುಲ್ಲುದಿನಕ್ಲೇನ್ ತುಯ್ಯೆ ಆಯ್ತ ಒಟ್ಟಿಗೆ ಎದುರಿತ್ತು ನನ್ನ ಅಪ್ಪನಕ್ಲೇನ್ ತುಯ್ಯೆ ನಿಜವಾದ ಏತ್ ಶ್ರದ್ಧಾ ಭಕ್ತಿ ಆ ಪೂಜೆ ಕುಲ್ಲದೇರು ಬಂದನಂದ ಅವೇ ಒಂಜಿ ಶಕ್ತಿ ಮನ್ಪುಣ ಜಾಗೆಗಳ ಅವೇ ಶಕ್ತಿ ಬರ್ಕೊಂಡು ಆ ಜಾಗೆಗಳ ಒಂಜಿ ವಿಶೇಷವಾದ ಶಕ್ತಿ ಈತು ಜನಗಳು ಈತು ನೆಟ್ಟೆ ಒಟ್ಟಾದ ಪ್ರಾರ್ಥನೆ ಮಂತಂದ ಆ ಪ್ರಾರ್ಥನೆಗೆ ಶಕ್ತಿ ಉಂಡೆಗೆ ನಮ್ಮ ಪಂಪೆ ಸರ್ವೇ ಜನ ಸುಖಿನೋ ಭಾವಂತಂದು ಒಂಜಿ ಭಟ್ರು ಸತ್ಯನಾರಾಯಣ ಪೂಜೆ ಮಂತದೆ ಆ ಪ್ರಸಾದ ನಕ್ಲೆ ಕೊರ್ದಾನಗೆ ಯಾಪಲ ಪನ್ಪೂಜೆ ನಿಕ್ಲೆ ಕಂಡನಿ ಬರೆದಿಗೆ ಮಾತ್ರ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿನ ಅನುಗ್ರಹಿಸು ಒಂದು ಮಂತ್ ನಕ್ಲಿಗೆ ಮಲ್ಪವನಕ್ಲಿಗೆ ಬೈದನಕ್ಲಿಗೆ ಊರದಕ್ಲಿಗೆ ಪರ ಊರದಕ್ಲಿಗೆ ಮಾತೆರೆಗಳ ದೇವರು ಎಡ್ಡ ಆರೋಗ್ಯ ಸಮೃದ್ಧಿ ಶಕ್ತಿ ಆರೋಗ್ಯ ಮಾತ ಕೋರಾಟ ಪಂಡದ್ದು ಪ್ರಾರ್ಥನೆ ಮಾಡ್ಕೊಂಡು ಇಂದುವೇ ಸತ್ಯನಾರಾಯಣ ಪೂಜೆದ ವಿಶೇಷವಾದ ಶಕ್ತಿ ಯಾನು ಹೆಚ್ಚ ಪಾತೇರ ಪೂಜಿ ಪಾತೇರ ಅವಕಾಶ ಮಂತ ಕೊಡ್ತಾನೆ ನನಗೆ ಪೂರೇರಗಳ ಆಯ್ತು ಒಟ್ಟಿಗೆ ನಿತ್ಯ ನಿರಂತರವಾದ ರಾತ್ರಿ ಬಗೆಲ್ ಬೆಂದದ ಈತೆಡ್ಡೆ ಕಾರ್ಯಕ್ರಮ ಯಶಸ್ವಿ ಪ್ರಯತ್ನ ಮಂತನಾಗ್ಲಿಲ್ಲ ಆ ದೇವರಿಗೆ ಎಡ್ಡೆ ಶಕ್ತಿ ಕೊರಾಡ ಉಪಗುರುಕಾರ ನಾರಾಯಣ್ ಟಾಟಿ ಇತಂಡ ಪೊರ್ಲು ಉಬ್ಬುಂಡು ಕಾರ್ಯದರ್ಶಿ ಚಂದ್ರಿಕಾ ಜೊತೆ ಕಾರ್ಯದರ್ಶಿ ರಾಜೇಶ್ ಶೋಭಿ
ಕೂಟದಿಂದ ಇದ್ದವರು. 2003ರಲ್ಲಿ 2004ರಲ್ಲಿ ಈ ಉಮರಬ್ಬ ಈಗ ಮಾತಾಡಿದವರು ನನ್ನ ಹತ್ರ ಸಲಹೆ ಕೇಳ್ತಾ ಇದ್ರು. ಭಾರಿ ಒಳ್ಳೆ ಯುವಕ, ಅವನು ಮುಂದೆ ಬಂದಿದ್ದಾರೆ. ಈಗ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉಮರಬ್ಬರವರು ಮುಂದೆ ಬಂದಿದ್ದಾರೆ. ಆಗಿರುವಾಗ ಆ ಕಾಲದಲ್ಲಿ 2003ರಲ್ಲಿ 4ರಲ್ಲಿ ಆಗಿನ ಕಾರ್ಯಕರ್ತರು ನನ್ನ ಹತ್ರ ಸಲಹೆ ಕೇಳಿ ಕೆಲವು ಅಭಿಪ್ರಾಯವನ್ನು ಪಡ್ಕೊಂಡಿದ್ರು. ಸಾಮಾಜಿಕ ಕಾರ್ಯದಲ್ಲಿ ಉಳ್ಳಾಳದಲ್ಲಿ ಒಂದನೇದಾಗಿ ಶೌಚಾಲಯ ಇದು ಉಂಟಂತ ಮಾಡಿದವರು ಎಲ್ಲ ಕಡೆಯಲ್ಲಿಯೂ ಉಂಟಂತ ಮಾಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ನಾಗರಾಭಿವೃದ್ಧಿ ಇದು ಈ ಯೋಜನೆ. ಅದು ಯಾಕಂದ್ರೆ ಆಗ ನಾನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿದ್ದೆ. ಎಲ್ಲ ಕಡೆಗೂ ನಮ್ಮ ನಿರ್ಣಯದ ಮುಖಾಂತರ ಎಲ್ಲವನ್ನು ಇದನ್ನು ಒತ್ತುಕೊಟ್ಟವರು. ಇಲ್ಲಿ ಸಮುದ್ರ ಕಣಿಯಲ್ಲಿ ಹೊರಕಡೆ ಮಾಡ್ತಾ ಇದ್ದವರು ಮಧ್ಯದಲ್ಲಿ ನಿಂತು ಭಾರಿ ಕಷ್ಟದಿಂದ ಮಾಡ್ತಿದ್ದಾರೆ. ಎಲ್ಲ ಸಮುದ್ರ ಕಿನಾರೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರಿಗೆ ಎಲ್ಲರಿಗೂ ಕೊಟ್ಟದ್ದು ಧರ್ಮಾಧಿಕಾರಿ ಅವರ ಸಹಾಯ ಪ್ರಕಾರ. 2000 ಸಾಲ ಅಂತ ಇದು ಕಟ್ಟಲಿಕ್ಕಿತ್ತು. ಯಾರು ಕಟ್ಟಿದವರಿಲ್ಲ, ಕೊಡ್ಲೂ ಇಲ್ಲ. ಅದು ಧರ್ಮಸ್ಥಳಕ್ಕೆ ಅದು ಯೋಜನೆಗೆ ಬಂದಿದೆ. ಆಗಿರುವಾಗ ಒಳ್ಳೆ ಅಭಿಪ್ರಾಯ, ನನಗೆ ವಿಶ್ವಾಸ ಇದೆ. ವಿಶ್ವಾಸದಿಂದ ನಾನು ಧರ್ಮಸ್ಥಳವನ್ನು ನಾನು ಕೆಲವು ಸಲ ನಾನು ಕಾಲು ಚಾಲಕ ಮಾಲಕನಿದ್ದಾಗ ಕೆಲವು ಮದುವೆಗಳನ್ನು ಅಲ್ಲಿ ಧರ್ಮಾರ್ಥ ಆಗಿದೆ, ಅಲ್ಲಿ ಊಟವೂ ಮಾಡಿದ್ದೇನೆ. ಆ ಧರ್ಮಾಧಿಕಾರಿಗಳ ಪ್ರಾರ್ಥನೆ ಪಾದಕೆಯನ್ನು ಹಿಡಿದಿದ್ದೇನೆ. ಆ ದೇವರನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲವನ್ನು ಮಾಡಿದವ ನಾನು. ನನಗೆ ಭಾರಿ ನಂಬಿಕೆ ಇದೆ. ಸತ್ಯನಾರಾಯಣ ಪೂಜೆ ಹಾಗೂ ಒಕ್ಕೂಟ ಪದಾಧಿಕಾರಿಗಳ ಜವಾಬ್ದಾರಿ ಹಸ್ತಾಂತರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಶ್ರೀ ಹುಸೇನ್ ಕುಂಜಿಮೋನ್ ಅಧ್ಯಕ್ಷರು, ಉಳ್ಳಾಲ ನಗರಸಭೆ, ಇವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ದೀಪ ಪ್ರಜ್ವಲನೆ ಶ್ರೀ ಚಂದ್ರಕಾಂತ್ ಅಧ್ಯಕ್ಷರು, ರಕ್ತೇಶ್ವರಿ ನಾಗಕನ್ನಿಕೆ ಅಂಬಾಭವನ, ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಖ್ಯ ಅತಿಥಿ ಉಮರಬ್ಬ ಯೋಜನಾಧಿಕಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮಂಗಳೂರು ಕ್ಷೇತ್ರ, ಇವರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.